ಅದಕ್ಕೆ ಒಂದು ನೀವು ಮೆಸೇಜ್ ಮಾಡಿಬಿಡಿ, ನಾನು ನಿಮಗೆ ಆ ಇನ್ವೈಟ್ ಲಿಂಕ್ ಕಳಿಸ್ತೀನಿ ನಾನು. ನೀವು ಅದನ್ನ ಜಾಯ್ನ್ ಆಗ್ಬಿಡಿ ನೀವು. ಹಿಂದಿನ ಸ್ವಲ್ಪ ನನಗೆ ಇದು ಕಳಿಸ್ಬಿಡ್ರಿ ನಂಗೆ ಬೇಕಂದ್ರೆ ಅದು ಬೇರೆ PDFs ಅದಕ್ಕೆ ಕಳಿಸಿದ್ರೆ ಚೆನ್ನಾಗಿ. ಹಿಂದೆ ಇದೆಲ್ಲ ಓಕೆ ಓಕೆ ಪ್ರಭು. ಚಿಂತನ ಮಾಡಬಾರ್ದು, ಹುಚ್ಚುಚ್ಚಾಗಿ. ಇಟ್ ಈಸ್ ಕಾಲ್ಡ್, ಇಟ್ ಈಸ್ ನಾಟ್ ಎ ಜೋಕ್. ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಿಣೆ. जय श्री कृष्ण चैतन्य प्रभो नित्यानंद श्री अद्वैता गदाधर श्रीवासादि गौर भक्तवृंद. जय श्री कृष्ण चैतन्य प्रभो नित्यानंद श्री अद्वैता गदाधर श्रीवासादि गौर भक्तवृंद. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಸೊ ಈ ದಿನ ಇವತ್ತು
10ನೇ ಅಧ್ಯಾಯ. ಸೊ ನಾವು 9 ಅಧ್ಯಾಯಗಳು, ಒಂದು ಅರ್ಧ ಭಾಗ ಗೀತೆ ಸಂಕ್ಷಿಪ್ತವಾಗಿ ಒಂದು ವಿವರಣೆ ಆದ ಹಾಗೆ. ಸೊ ಇವತ್ತಿಂದ 10ನೇ ಅಧ್ಯಾಯ, ಇನ್ನೊಂದು 9 ದಿವಸ. ಓಕೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ವಿಸ್ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ನೀಲಂ ಮಾತಾಜಿ ಕಾಣುತ್ತಲ್ಲ ಮಾತಾಜಿ? ಹಾ ಪ್ರಭುಜಿ, ಕಾಣ್ತದೆ. ಸೊ ಅಧ್ಯಾಯ 10, ವಿಭೂತಿ ಯೋಗ, ಶ್ರೀ ಭಗವಂತನ ಐಶ್ವರ್ಯ. ಶ್ರೀ ಭಗವಾನ್ ವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಸೊ ಇದು ಕೃಷ್ಣ ಅರ್ಜುನನಿಗೆ ತನ್ನ ಶುದ್ಧ ಭಕ್ತನಾದ್ದರಿಂದ ತುಂಬಾ ಆತ್ಮೀಯ ಸಂಬಂಧ ಇರೋದ್ರಿಂದ ಭಗವಂತನು ಇನ್ನೂ ಹೆಚ್ಚು ಜ್ಞಾನವನ್ನು ಭಗವಂತನ ಹೇಳ್ತಿದ್ದೇನೆ ಅಂತ ಹೇಳೋದು. ಮತ್ತೆ ಈ ವೇದ ಜ್ಞಾನವು ಇದು ನಾವು ಭಗವಂತನಿಂದ ಕೇಳೋದು, ಇಲ್ಲಾಂದ್ರೆ ಭಗವಂತನ ಒಂದು ಗುರುಷ್ಯ ಪರಂಪರೆಯಲ್ಲಿ ಬರುವ ಪ್ರಮಾಣವಾದ ಆಚಾರ್ಯರು ಅದರಿಂದ ಕೇಳೋ ಒಂದು ಪದ್ಧತಿಯಲ್ಲಿ ನಾವು ಈ ಜ್ಞಾನವನ್ನು ಪಡ್ಕೊಳ್ಳೋಕೆ ಸಾಧ್ಯ. ಇದನ್ನೇನ್ ಹೇಳ್ತಾರೆ ಅಂದ್ರೆ ಅವರೋಹ ಪಂಥ ಅಂತ ಹೇಳ್ತಾರೆ. ಅವರೋಹ ಪಂಥ ಅಂದ್ರೆ ಡಿಸೆಂಡಿಂಗ್ ನಾಲೆಡ್ಜ್. ಇನ್ನೊಂದು ಪಂಥ ನಾವು ಇವತ್ತು ಸಾಧಾರಣವಾದ ಜ್ಞಾನ ಶಾಲಾ ಕಾಲೇಜಲ್ಲಿ ಪಡೆಯೋದು ಅಂದ್ರೆ ಆರೋಹ ಪಂಥ, ಅಸೆಂಡಿಂಗ್ ನಾಲೆಡ್ಜ್. ಅಸೆಂಡಿಂಗ್ ಅಂದ್ರೆ ನಾವೊಂದು ರಿಸರ್ಚ್, ನಾವೊಂದು ಶೋಧನೆ ಮಾಡಿ ನಾವು ಕಂಡುಹಿಡಿದಿದ್ದು, ಇವಾಗ ಮನುಷ್ಯರು ಕಂಡುಹಿಡಿದಿದ್ದು, ವಿಜ್ಞಾನಿಗಳು ಕಂಡುಹಿಡಿದಿದ್ದು, ಇದರ ಮೂಲಕ ಪಡೆಯೋ ಒಂದು ಜ್ಞಾನ ಇದು. ಆದರೆ ಈ ಆಧ್ಯಾತ್ಮಿಕ ಜ್ಞಾನ ಅನ್ನೋದು, ಈ ವೈದಿಕ ಜ್ಞಾನ ಅನ್ನೋದು ಇದು ಪರಿಪೂರ್ಣ ಜ್ಞಾನವಾದ್ದರಿಂದ ಇದು ಡಿಸೆಂಡಿಂಗ್ ನಾಲೆಡ್ಜ್. ಇವಾಗ ನಮಗೆ ಒಂದು ರೀತಿಯಲ್ಲಿ ನಮಗೆ ನಮ್ಮ ತಾಯಿ ಯಾರು ಅಂತ ತಿಳಿಬೇಕು, ತಂದೆ ಯಾರು ಅಂತ ತಿಳಿಬೇಕು ಅಂದ್ರೆ ನಮಗೆ ಸಾಧ್ಯ ಇಲ್ಲ, ಯಾಕೆ ನಾವು ಈಗ ಹುಟ್ಟಿದವರು. ಆದ್ರೆ ನಮ್ಮ ತಾಯಿ ನಮಗೆ ಹೇಳ್ತಾರೆ, ನಿಮ್ಮ ತಂದೆ ಇವರು ಅಂತ. ಸೊ ಅದೇ ರೀತಿಯಲ್ಲಿ ಹೇಳ್ತಾರೆ, ನಮ್ಮ ತಂದೆ ಪರಮ ಪುರುಷ ಯಾರು ಅಂತ ಹೇಳೋದಕ್ಕೆ ನಮಗೆ ವೇದಗಳು ತಾಯಿ ಅಂತ ಹೇಳ್ತಾರೆ. ಸೊ ಹಾಗೆ ವೇದಗಳ ಶ್ರುತಿ ಪ್ರಮಾಣ ಇದು ಈ ರೀತಿಯಲ್ಲಿ ನಾವು ವೇದ ಜ್ಞಾನವನ್ನು ಪಡ್ಕೊಳ್ಳೋದು. ಆದರೆ ಸರಿಯಾದ ಒಂದು ಗುರುಷ್ಯ ಪರಂಪರೆ, ಪ್ರಾಮಾಣಿಕವಾದ ವ್ಯಕ್ತಿಗಳಿಂದ ಪಡಿಬೇಕು. ಇವಾಗ ಒಂದು ರೀತಿಯಲ್ಲಿ ಇದು ನಾವು ಆಧುನಿಕ ಶಾಲಾ ಕಾಲೇಜಿನಲ್ಲೂ ಇದೆ. ಅಲ್ಲಿ ಹೋಗಿ ನಾವು ಕಲಿತಾಗ ಮೊದಲಿಗೆ ನಾವೇನು ಶೋಧನೆ ಮಾಡೋದಿಲ್ಲ, ಲ್ಯಾಬ್ಗೆ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡೋದಿಲ್ಲ. ಅಲ್ಲಿ ನಮ್ಮ ಅಧ್ಯಾಪಕರು, ಟೀಚರ್ಸ್ ಹೇಳೋ ರೀತಿ ನಾವು ಕೇಳ್ತೇವೆ. ಮತ್ತೆ ನಾವು ಅವ್ರು ಹೇಳಿದ್ದು ಹೇಗೆ ಸರಿ ಅನ್ನೋದು ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ವೈದಿಕ ಜ್ಞಾನನು ಮೊದಲಿಗೆ ಶ್ರವಣ, ನಾವು ಏನು ಇದು ವೇದಗಳಲ್ಲಿ ಹೇಳ್ತಾ ಇದ್ದಾರೆ, ಈ ಭಗವಂತನ ಗೀತೆಯಲ್ಲಿ ಏನ್ ಹೇಳ್ತಾನೆ, ಇದನ್ನ ಯಥಾವತ್ತಾಗಿ ನಾವು ಸ್ವೀಕರಿಸಬೇಕು. ಮತ್ತೆ ಅದನ್ನ ಶೋಧನೆ, ಅದು ಹೇಗೆ ಸರಿ ಇದೆ, ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಹಾಗೆ ನಾವು ಇದನ್ನ ಅಭ್ಯಾಸ ಮಾಡ್ಬೇಕು. ಸೊ ಅರ್ಜುನನಿಗೆ ಕೃಷ್ಣ ಹೇಳ್ತಾರೆ, ಇನ್ನ ಹೆಚ್ಚು ನಾನು ಜ್ಞಾನವನ್ನು ನಿಮ್ಗೆ ಕೊಡ್ತೇನೆ. 9ನೇ ಅಧ್ಯಾಯದ ರಾಜವಿದ್ಯೆ ಅಂತ ಕೃಷ್ಣ ಹೇಳಿದ್ದು, ಅದೇ ವಿಚಾರವಾಗಿ ಇನ್ನ ಹೆಚ್ಚು ನಾನು ಇದನ್ನು ಹೇಳ್ತೇನೆ ನಿಂಗೆ ಈ ಅಧ್ಯಾಯದಲ್ಲಿ ಅಂತ ಭಗವಂತನು ಈಗ ಹೇಳ್ತಾ ಇರೋದು. ಸೊ ಇದೊಂದು ಸನ್ನಿವೇಶ, ಇದು ನಮ್ಗೆಲ್ಲ ತಿಳಿದಿರೋ ಹಾಗೆ ಇಲ್ಲಿ ಚಿತ್ರ ಕಾಣೋದು. ಶ್ರೀಕೃಷ್ಣನು ದ್ವಾರಕೆಯಲ್ಲಿ ಇನ್ನ ನಿದ್ರೆಯಲ್ಲಿದ್ದಾರೆ. ಸೊ ತುಂಬಾ ಬೇಗ, ಒಂದು 2 ಗಂಟೆ 3 ಗಂಟೆಗೆ ಹೋದ್ರೆ, ಯಾಕಂದ್ರೆ ಕೃಷ್ಣನ್ ಕೂಡ ತುಂಬಾ ಬೇಗ ಹೇಳ್ತಾ ಇದ್ದಾರೆ. ಕೃಷ್ಣನು ನಮ್ಮ ರೀತಿಯಲ್ಲಿ 7 ಗಂಟೆ 6 ಗಂಟೆ 7 ಗಂಟೆ ಹೇಳೋದಂತಲ್ಲ, ಭಗವಂತನು ಕೂಡ ಗೃಹಸ್ಥ ಜೀವನದಲ್ಲಿ ಕೂಡ ಬ್ರಹ್ಮ ಮುಹೂರ್ತದಲ್ಲಿ 2-3 ಗಂಟೆ ಮುಂಚೆನೆ ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಭಗವಂತನೇ ಅದು ಖುದ್ದಾಗಿ ಅಭ್ಯಾಸ ಮಾಡ್ತಾ ಇದ್ದು ತೋರಿಸ್ತಾ ಇದ್ದು, ಈ ರೀತಿಯಲ್ಲಿ ಆದರ್ಶವಾಗಿ ನಾವು ಧರ್ಮಕ್ರಿಯೆಯನ್ನ ಅನುಸರಿಸಬೇಕು ಅಂತ. ಸೊ ಎನಿವೆ, ಸೊ ಇವರು 2-3 ಗಂಟೆಗೆ ಹೋಗಿದ್ರೇನೋ, ಇಲ್ಲ ರಾತ್ರಿನೇ ದುರ್ಯೋಧನ 10 ಗಂಟೆಯಿಂದ ಅಲ್ಲೇ ಇದ್ರೇನೋ ಗೊತ್ತಿಲ್ಲ. ಸೊ ದುರ್ಯೋಧನ ಇಲ್ಲಿ ಬಂದು ಮೊದಲಿಗೆ ದುರ್ಯೋಧನ ಬಂದದ್ದು. ಸೊ ಆದರೆ ದುರ್ಯೋಧನನು ಮತ್ತೆ ಅರ್ಜುನನು ಕೂಡ ಬರ್ತಾರೆ. ಸೊ ಅರ್ಜುನ ಕೂಡ ಬಂದ ತಕ್ಷಣ ಅವರು ಇದೇನಿದು, ಇದು ಹೇಗೆ? ಸೊ ಒಂದು ಚೇರು ಕೃಷ್ಣನ ಹತ್ರ ಇದೆ, ಒಂದು ಕುರ್ಚಿ. ಸೊ ಅಲ್ಲಿ ಕುತ್ಕೊಂಡಿದ್ದಾರೆ. ಈಗ ಕೃಷ್ಣ ಎದ್ದಿದ ತಕ್ಷಣವೇ ಅವ್ರು ಚೇರ್ ಹಾಕಿ ಕುತ್ಕೊಂಡಿದ್ದಾರೆ. ಅವ್ರು ನನ್ನೇ ನೋಡ್ಬೇಕು ಅಂತ, ಯಾಕಂದ್ರೆ ಕಣ್ಣು ಮೊದಲು ತೆಗಿತೀವಿ ನಾವು, ಮೊದಲು ಮೇಲಿಗೆ ನೋಡ್ತಾರೆ, ನನ್ನೇ ನೋಡ್ಬೇಕು ಅಂತ ಅಲ್ಲೇ ಚೇರ್ ಹಾಕಿ ಅಲ್ಲಿ ಕೂತಿದ್ದಾರೆ ದುರ್ಯೋಧನ. ಆದ್ರೆ ಅರ್ಜುನ ಕೃಷ್ಣನ ಭಕ್ತನು, ಕೃಷ್ಣ ಸ್ನೇಹಿತನಾದ ಭಕ್ತನು.
ಸೊ ಅವನ ಕಾಲ ಹತ್ರ ಕೂತಿದ್ದಾರೆ ಕೃಷ್ಣ ಅರ್ಜುನ. ಸೊ ಇದು ಸನ್ನಿವೇಶ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ನಿಮ್ಗೆ ಗೊತ್ತು ಏನಾಯ್ತು ಅಂತ. ಸೊ ಕೃಷ್ಣನಿಗೆ ಎಲ್ಲ ಗೊತ್ತು ಭಗವಂತನು. ಸೊ ಅವನು ಮೊದಲಿಗೆ ಕಣ್ಣನ್ನು ತೆಗೆದು ಮೇಲೆ ನೋಡ್ಲಿಲ್ಲ, ಕೆಳಗೆ ನೋಡಿದ್ದು ಭಗವಂತನು. ಸೊ ಇಲ್ಲಿ ಅರ್ಜುನನ್ ಮೊದಲು ನೋಡಿದ್ದು. ಸೊ ಅರ್ಜುನ ನೀನ್ ಯಾಕೆ ಹೇಗೆ ಇಷ್ಟು ಬೆಳಿಗ್ಗೆ ಬೇಗ ಬಂದಿದ್ದೆ, ಇಷ್ಟು ಏನು ವಿಷಯ? ಸೊ ಇಲ್ಲ ದುರ್ಯೋಧನ, ನಾನ್ ಮೊದಲು ಬಂದಿದ್ದು, ನನಗೆ ಮೊದಲು ನೀವು ಕೇಳ್ಬೇಕು ಪ್ರಶ್ನೆ. ಸೊ ಆಯ್ತು, ಏನ್ ಬೇಕಾಗಿದ್ರೆ ನಿಮಗೆ ನಿಮ್ಮ ಸಹಾಯ ಬೇಕು. ಯುದ್ಧ ಇವಾಗ ಆಗ್ತಾ ಇದೆಯಲ್ಲ, ನಿಮ್ಗೆ ಗೊತ್ತು, ಇನ್ನ ಸಹಾಯ ಬೇಕು, ನಾವೇ ನಿಮ್ಮ ದಾಯಾದಿಗಳು. ಸೊ ಕೃಷ್ಣನು ಇದು ಎರಡೂ ಕೂಡ ಸಂಬಂಧ ಇದೆ ಆ ರೀತಿಯಲ್ಲಿ. ಯಾಕಂದ್ರೆ ಕೃಷ್ಣನ ಮಗ ಸಾಂಬಾನೆ ಈ ದುರ್ಯೋಧನ ಮಗಳು ಲಕ್ಷ್ಮಣ ಅವರನ್ನು ಮದುವೆ ಆಗಿದ್ದು ಕೂಡ. ಸೊ ಇದು ಹಿಂದೆಯಿಂದನೂ ಇದು ಎರಡು ಕುಟುಂಬಕ್ಕೂ, ಯದುವಂಶ ಈ ಹಸ್ತಿನಾಪುರ ಕುಟುಂಬ ತುಂಬಾ ಆತ್ಮೀಯ ಸಂಬಂಧಗಳಿವೆ. ಸೊ ಹಾಗೆ ಕೃಷ್ಣನ್ ಏನ್ ಮಾಡಿದ್ದು ಉಪಾಯ. ಸೊ ಒಂದು ಕಡೆ ನಾನು, ಇನ್ನೊಂದು ಕಡೆ ನನ್ನ ಸೈನ್ಯ. ಸೊ ನಾನು ಒಂದು ಕಡೆ ಇದ್ದು ನಾನು ಯುದ್ಧ ಮಾಡೋದಿಲ್ಲ ನಾನು. ಸೊ ಈಗ ಇದು ಯಾವ್ದು ಬೇಕು ನೀವು ತಗೊಳ್ಬೋದು. ಆಮೇಲೆ ಮೊದಲು ಇದು ನಾನು ಕೊಡೋದು ಚಾಯ್ಸ್ ಅರ್ಜುನನಿಗೆ, ಯಾಕಂದ್ರೆ ನಾನು ನೋಡಿದ್ ಮೊದಲು ಅರ್ಜುನನಿಗೆ. ಸೊ ಆವಾಗ ದುರ್ಯೋಧನ ಬೇಜಾರಾಗುತ್ತೆ, ಬೇಸರ ಆಗುತ್ತೆ. ಆದ್ರೂ ಅರ್ಜುನ ಆಯ್ತು ಕೃಷ್ಣ, ನೀನ್ ಬೇಕು ನನಗೆ, ನೀನು ಯುದ್ಧ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಕಡೆ ಇದ್ರೆ ಸಾಕು. ಆದ್ರೆ ದುರ್ಯೋಧನನು ಅರ್ಜುನ ಎಷ್ಟು ಒಂದು ಪೆದ್ದ, ಬುದ್ಧಿ ಇಲ್ಲ. ಆ ಕೃಷ್ಣ ಏನ್ ಮಾಡ್ತಾನೆ, ಒಬ್ಬ ವ್ಯಕ್ತಿ ಅವನು ಯುದ್ಧ ಮಾಡೋದಿಲ್ವಂತೆ. ಇನ್ನ ಅರ್ಜುನ ಅವರ ಸೈನ್ಯ, ನಾರಾಯಣ ಸೈನ್ಯ, ಒಂದು ಅಕ್ಷೋಹಿಣಿ ಸೈನ್ಯ. ಸೊ ನನಗಿದು ಸಿಕ್ತಲ್ಲ ಅಂತ ಆನಂದದಿಂದ ಹೋಗ್ತಾನೆ. ಸೊ ಹೀಗೆ ಪ್ರತಿಯೊಬ್ಬರು ನಮಗ್ ಸಿಗೋದು ಕೃಷ್ಣನಿಂದನೇ ಸಿಗೋದು. ಏನೇ ನಾವು ಕೇಳ್ತೇವೆ ಭೌತಿಕ ಜಗತ್ತಿನಲ್ಲಿ ಅನುಭವಿಸ್ತೇವೆ, ಸುಖದು ದುಃಖಗಳು ಭೌತಿಕವಾದದ್ದು ಎಲ್ಲವೂ ಕೃಷ್ಣನೇ ಕೊಡೋದು. ಆದ್ರೆ ನಾವು ಬುದ್ಧಿವಂತರಾಗಿ ಏನ್ ತಗೊಳ್ಬೇಕು ಕೃಷ್ಣನ ಅಂತ ನಾವು ತಿಳ್ಕೊಳ್ಬೇಕು. ಎಲ್ಲವೂ ಕೃಷ್ಣನೇ ಕೊಡ್ತಾರೆ, ಎಲ್ಲ ಅನುಗ್ರಹಿಸೋದು ಕೃಷ್ಣನೇ. ಕೃಷ್ಣ ಅನುಗ್ರಹ ಇಲ್ಲ ಏನು ಸಿಗೋದಿಲ್ಲ ನಮ್ಗೆ. ಆದ್ರೆ ಅರ್ಜುನನಿಗೆ ಗೊತ್ತು, ಶುದ್ಧ ಭಕ್ತನಾಗಿರ್ದ, ನಮಗೆ ಕೃಷ್ಣ ಇದ್ರೆ ಸಾಕು. ನಮಗೆ ಕೃಷ್ಣನ ಶುದ್ಧ ಭಕ್ತನಿಗೆ ಇನ್ನೇನು ಬೇಕಾಗಿಲ್ಲ, ಇನ್ನೇನು ಭೌತಿಕವಾದ ಏನ್ ಬೇಕಾ, ಕೃಷ್ಣ ಇದ್ದಂದ್ರೆ ಎಲ್ಲಾನು ಇದ್ದಾಗ್ಲಿ. ಸೊ ಆ ರೀತಿ ಇದು ನೋಡ್ತೇವೆ. ಸೊ ಅರ್ಜುನ ಕೃಷ್ಣನಿಗೆ ತುಂಬಾ ಆತ್ಮೀಯ. ನಮೇ ವಿದು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು, ಏಕೆಂದರೆ ಎಲ್ಲ ರೀತಿಗಳಲ್ಲಿಯೂ ನಾನೇ ದೇವತೆಗಳೇ ಮತ್ತು ಮಹರ್ಷಿಗಳೇ ಮೂಲನು. ಸೊ ಕೃಷ್ಣ ಹೇಳ್ತಾ ಇರೋದು ನಾನೇ ಮೂಲ. ಸೊ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸೊ ಹಾಗಾಗಿ ಎಲ್ಲ ದೇವತೆಗಳು, ಬ್ರಹ್ಮ ಶಿವ ಎಲ್ಲರೂ ಕೂಡ ಕೃಷ್ಣನೇ ಬರೋದ್ರಿಂದ ಸೊ ಕೃಷ್ಣನ ವಿಷಯ ಸಂಪೂರ್ಣವಾಗಿ ಯಾರಿಗೂ ಗೊತ್ತಿಲ್ಲ. ಎಷ್ಟು ಕೃಷ್ಣ ತಿಳಿಸ್ಕೊಡ್ತಾನೆ ಅಷ್ಟು ಗೊತ್ತು ಅಷ್ಟೇ. ಅವರೆಲ್ಲ ಭಕ್ತರೇ, ಅವ್ರಿಗೆ ಗೊತ್ತು, ತುಂಬಾ ಹೆಚ್ಚು ಗೊತ್ತು, ಕೃಷ್ಣನ ಆತ್ಮೀಯ ಭಕ್ತರು. ಆದ್ರೂ ಕೂಡ ಸಂಪೂರ್ಣವಾಗಿ ಕೃಷ್ಣನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಕೃಷ್ಣ ಹೇಳ್ತಾ ಇರೋದು ನನ್ನ ಇದು ದೇವತಾ ವ್ಯಕ್ತಿಗಳಿಗೆ ಗೊತ್ತಿಲ್ಲ ಅಂತ. ಸೊ ಹಾಗಿರೋ ನಾವು ಮನುಷ್ಯ ಜನ್ಮದ ಲೋಕದಲ್ಲಿರೋರು ನಮಗೆ ಎಷ್ಟು ತಿಳಿಯುತ್ತೆ. ಯೋ ಮಾಮ ಜನ್ಮನಾದಿಂ ಚ ವೇತ್ತಿ ಲೋಕಾ ಮಹೇಶ್ವರಂ ಅಸಮ್ಮೂಢ ಸಮರ್ಥೇಶು ಸರ್ವ ಪಾಪೈ ಪ್ರಮುಚ್ಯತೆ. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಸೊ ಭಗವಂತನ ವಿಷಯವನ್ನು ನಾವು ಯಥಾರ್ಥವಾಗಿ ತಿಳಿಯೋದು ಇದರ ಲಾಭ. ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ತಕ್ಷಣವೇ ನಾವು ಎಲ್ಲ ಪಾಪಗಳಿಂದ ವಿಮುಕ್ತರಾಗ್ತೇವೆ. ಯಾಕಂದ್ರೆ ಇದು ಅಜ್ಞಾನ. ಭಗವಂತನ ಒಂದು ಹಿರಿಮೆ, ಭಗವಂತನ ಒಂದು ಕೀರ್ತಿ, ಭಗವಂತನ ನಮ್ಮ ನಿತ್ಯ ಸಂಬಂಧ ತಿಳಿದೆ ನಾವು ಒಂದು ಅಜ್ಞಾನದಲ್ಲಿ ನಾವು ಸ್ವತಂತ್ರರಾಗಿ ಈ ಪಾಪ ಜೀವನದಲ್ಲಿ ಇದ್ದೇವೆ. ಸೊ ಈ ಕರ್ಮಗಳಲ್ಲಿ ಸಿಕ್ಕಿ ಬಿದ್ದಿದ್ದೇವೆ. ಸೊ ಕೃಷ್ಣನ ವಿಷಯ ತಿಳಿದಿದ್ದೆ ಆ ಒಂದು ಜ್ಞಾನ ಅನ್ನೋದರಲ್ಲಿ ಎಲ್ಲವೂ ಕೂಡ ನಾಶ ಆಗುತ್ತೆ. ಅಂಧಕಾರ ಹೇಗೆ ನಾಶ ಆಗುತ್ತೆ ಬೆಳಕಿನಿಂದ, ಆ ರೀತಿಯಲ್ಲಿ ಆ ಜ್ಞಾನದಿಂದ ಎಲ್ಲ ಒಂದು ಅಜ್ಞಾನ, ಎಲ್ಲ ಒಂದು ಪಾಪ ನಮ್ಮ ಪ್ರವೃತ್ತಿಗಳು ಎಲ್ಲವೂ ಕೂಡ ನಾಶ ಆಗುತ್ತೆ. ಸೊ ಕೃಷ್ಣ ಎಲ್ಲಿ ಹೇಳ್ತಾ ಇರೋದು ಆ ಮಾತು. ಮತ್ತೆ ಅವ್ರಿಗೆ ಈ ಜಗತ್ತಿನಲ್ಲಿ ಮತ್ತೆ ಹುಟ್ಟು ಅನ್ನೋದು ಇಲ್ಲ ತಾನೇ ಭಗವಂತನು ಹೇಳೋದು. ಸೊ ಇಲ್ಲಿ ತೋರಿಸ್ತಾ ಇರೋ ಚಿತ್ರ ಅಂದ್ರೆ ದೇವಕಿ ಅವರು ಕೃಷ್ಣನನ್ನು ತನ್ನ ಗರ್ಭದಲ್ಲಿ ಅವರು ಧರಿಸಿದಾಗ ಎಲ್ಲ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದು ಅಧ್ಯಾಯನೇ ಇದೆ ಭಾಗವತದಲ್ಲಿ. ದೇವತೆಯ ಗರ್ಭದಲ್ಲಿದ್ದ ಕೃಷ್ಣನಿಗೆ ದೇವತೆಗಳ ಪ್ರಾರ್ಥನೆ ಅಂತ ತುಂಬಾ ಒಂದು ಸೊಗಸಾದ ಪ್ರಾರ್ಥನೆಗಳು. ದೇವತೆಗಳು ಬಂದು ಎಲ್ಲ ಸೂರ್ಯ ಚಂದ್ರ ಇಂದ್ರ ಶಿವ ಬ್ರಹ್ಮ ಎಲ್ಲರೂ ಬಂದು ಅವರು ಕೃಷ್ಣ ಏನೋ ಹುಟ್ಟು ಬಂದಿಲ್ಲ, ಏನೋ ಹುಟ್ಟಬೇಕಷ್ಟೇ. ಅದೇ ಈ ಜನ್ಮ ನಾವೇನು ಜನ್ಮ ಅಷ್ಟಮಿ ಅಂತ ಆಚರಿಸ್ತೇವೆ. ಕೃಷ್ಣನು ಯಾವಾಗಲೂ ಇದ್ದಾರೆ, ಜನ್ಮರಹಿತನು. ಆದ್ರೂ ಕೂಡ ಈ ಪ್ರಪಂಚಕ್ಕೆ ಬಂದಾಗ ಭಗವಂತನು ಜನ್ಮ ತೆಗೆಯುವ ಒಂದು ಲೀಲೆಯನ್ನು ಮಾಡ್ತಾನೆ. ಸೊ ಆ ರೀತಿಯಲ್ಲಿ ಕೃಷ್ಣನು ತಾಯಿಗೆ ದೇವಕಿಯ ಗರ್ಭದಲ್ಲಿದ್ದಾನೆ. ಸೊ ಆ ಗರ್ಭಸ್ತುತಿ ಅಂತ ಅವರೆಲ್ಲರೂ ಬಂದು ಭಗವಂತನಿಗೆ ಒಂದು ಇಲ್ಲಿ ಪ್ರಾರ್ಥನೆ ಮಾಡುವ ಒಂದು ಸನ್ನಿವೇಶ ಆಯ್ತು. ಸೊ ಹೀಗೆ ಇನ್ನೊಂದು ಕೃಷ್ಣ ಹೇಳೋದು ಎಲ್ಲವೂ ತಾನೇ ಮೂಲ. ಸೊ ಕೃಷ್ಣನೇ ಯಾವುದು ಒಳ್ಳೇದು ಕೆಟ್ಟದ್ದು ಏನು ಗುಣಗಳನ್ನ ನಾವು ನೋಡ್ತೇವೆ ಎಲ್ಲದಕ್ಕೂ ಕಾರಣ ಕೃಷ್ಣನೇ ಅಂತ ಕೃಷ್ಣ 4-5ನೇ ಶ್ಲೋಕದಲ್ಲಿ ಹೇಳೋದು. ನಾವು ಹೇಳ್ತೇವೆ
ಈ ಕೆಟ್ಟದೆಲ್ಲಿಂದ ಬಂತು? ಹೌದು, ಕೆಟ್ಟದಕ್ಕೂ ಮೂಲ ಕೃಷ್ಣನೇ. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ, ಬುದ್ಧಿ ಜ್ಞಾನಂ ಸಮೋಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಅಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಅಯಶಃ ಭವಂತಿ ಭಾವಾಭೂತಾನ ಮತ್ತ ಏವ ಪೃಥಕ್ ವಿದಾಹ. ಬುದ್ಧಿ, ಜ್ಞಾನ, ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಸುಖ ದುಃಖಗಳು, ಹುಟ್ಟು ಸಾವು, ಭಯ, ನಿರ್ಭಯ, ಅಹಿಂಸೆ, ಸಮಚಿತ್ತತೆ, ತುಷ್ಟಿ, ತಪಸ್ಸು, ದಾನ, ಕೀರ್ತಿ ಮತ್ತು ಅಪಕೀರ್ತಿ. ಜೀವಿಗಳ ಈ ಎಲ್ಲ ಗುಣಗಳನ್ನು ಸೃಷ್ಟಿಸಿದವನು ನಾನೊಬ್ಬನೇ. ಸೊ ಜನ್ಮಾದಿ ಅಸ್ಯತಃ ಅಂತ ವೇದಾಂತ ಹೇಳೋದು ಎಲ್ಲವೂ ಕೃಷ್ಣನಿಂದ ಬರ್ತಾ ಇದೆ, ಎಲ್ಲಕ್ಕೂ ಕಾರಣ ಕೃಷ್ಣನೇ. ಸೊ ಹಾಗೆ ಇಲ್ಲಿ ಹೇಳ್ತಾ ಇರೋದು, ಜೀವಿಗಳ ಗುಣಗಳು ಒಳ್ಳೆಯದಾಗಲಿ ಕೆಟ್ಟವಾಗಿರಲಿ ಎಲ್ಲವನ್ನು ಸೃಷ್ಟಿಸಿದವನು ಕೃಷ್ಣನೇ. ಅವುಗಳನ್ನು ಇಲ್ಲಿ ವರ್ಣಿಸಿದೆ ಅಂತ. ಸೊ ಎಲ್ಲದಕ್ಕೂ ಮೂಲ ಕೃಷ್ಣನೇ. ಸೊ ಕೃಷ್ಣನ ಮರೆತಾಗ ಅದು ನಮಗೆ ಅದು ಕೆಟ್ಟ ಗುಣದ ಅದು ಅರಿವಾಗುತ್ತೆ. ಇಲ್ಲಾಂದ್ರೆ ಆ ಕೃಷ್ಣನ ಹತ್ರ ಇದ್ದಾಗ ಅದು ಅದರ ವ್ಯಕ್ತವಾಗೋದಿಲ್ಲ. ಆದ್ರೆ ಮೂಲ ಕೃಷ್ಣನ ಇಲ್ಲದೆ ಯಾವುದು ಕೂಡ ವ್ಯಕ್ತವಾಗೋದಿಲ್ಲ. ಆದ್ರೆ ಕೃಷ್ಣನು ಅದು ಮಾಡಿದಾಗ ಅದು ತುಂಬಾ ಒಂದು ಒಳ್ಳೇದಾಗಿ ಕಾಣುತ್ತೆ. ಕೃಷ್ಣನ ನವನೀತ ಚೋರ ಅಂತ ಕೇಳ್ತೇವೆ ನಾವು. ಕೃಷ್ಣ ನವನೀತ ಚೋರ ಅನ್ನೋದು ಕೃಷ್ಣ ಕಳ್ಳತನ ಮಾಡೋದು, ಏನ್ ಮಾಡೋದು, ಆ ಬೆಣ್ಣೆನ ಕದಿಯೋದು. ಆದ್ರೆ ಅದು ನಾವು ಮಾಡಿದಾಗ ಅದು ತುಂಬಾ ಅದು ಅಸಹ್ಯವಾದದ್ದು, ಅದು ತಪ್ಪು ಕೆಲಸ ಮಾಡಬಾರ್ದು. ಆದ್ರೆ ಕೃಷ್ಣನ್ ಮಾಡಿದಾಗ ಅದು ಕೂಡ ಒಂದು ದಿವ್ಯವಾದದ್ದು, ಇದು ಲೀಲೆ. ಅದನ್ನ ಭಕ್ತರು ಅದನ್ನು ಸ್ಮರಿಸಿ ಅದು ಪೂಜನೀಯವಾದದ್ದು. ಕೃಷ್ಣನ ಸರ್ವಸ್ವ ಅವನಿಗೆ ಸೇರಿದ್ದು. ಆದ್ರೆ ಭಗವಂತನು ಆ ರೀತಿ ಕಳ್ಳತನ ಮಾಡೋ ರೀತಿಯಲ್ಲಿ ಮಾಡೋದು ಅವನು. ಸೊ ಅದು ಆ ಲೀಲೆಗಳು ಅದು ಆರಾಧನೆಯವಾದದ್ದು. ಸೊ ಹೀಗೆ ಕೃಷ್ಣನ ಮಾಡೋದು ಕಳ್ಳತನವಾಗ್ಬೋದು, ಇನ್ನೇನಾದ್ರೂ ಆಗ್ಬೋದು. ಕೃಷ್ಣನ ಒಂದು ಈ ರೀತಿ ನಮಗೆ ಭೌತಿಕವಾಗಿ ಕಾಣುತ್ತೆ. ಕೃಷ್ಣನು ಕೊಲ್ತಾ ಇದ್ದಾನೆ ಎಲ್ಲ ಇವರಿಗೆಲ್ಲ, ಯಾರಿಗೆ, ಪೂತನ, ಅಗಾಸುರ, ಅವಕಾಸುರ. ಆದ್ರೆ ಅದೆಲ್ಲವೂ ಪೂಜನೀಯವಾದದ್ದು. ಯಾವುದು ಕೂಡ ಕೃಷ್ಣನು ಅಪವಿತ್ರನಾಗುವುದು ಸನ್ನಿವೇಶ ಕೃಷ್ಣನಿಲ್ಲ. ಆದ್ರೆ ಎಲ್ಲವೂ ಬರ್ತಾರೋ ಅವನಿಂದಲೇ. ಅವನ ಮರೆವುದಲ್ಲಿ ಒಂದು ನಮಗೆ ಅದು ಒಂದು ಕೆಟ್ಟದಾಗಿ ಅದು ವ್ಯಕ್ತವಾಗುತ್ತಷ್ಟೇ. ಇಲ್ಲ ಅಂದ್ರೆ ಅದು ಕೃಷ್ಣ ಸ್ಮರಣೆಯಲ್ಲಿದ್ರೆ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ವ್ಯಕ್ತವಾದ ಅರ್ಥ. ಸೊ ಇಲ್ಲಿ ನೆಕ್ಸ್ಟ್ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತತ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಾ ಪ್ರಜಃ. ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು, ನನ್ನ ಮನಸ್ಸಿನಿಂದ ಹುಟ್ಟಿದರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಸೊ ನಾವು ಹೀಗೆ ಸಂತಾನ ಅಂದ್ರೆ ನಾವು ವಂಶಗಳು, ಡೈನಾಸ್ಟಿ ಅಂತ ಏನ್ ಹೇಳ್ತೇವೆ, ಹಾಗೆ ನಾವು ನೋಡ್ಕೊಂಡು ಹೋದ್ರು ನಮ್ಮ ತಂದೆ, ಅವರ ತಂದೆ, ಅವರ ತಂದೆ, ಅವರ ಹಿಂದೆ ಹೋಗ್ತಾರೆ. ಕೊನೆಗೆ ಈ ಮನು ಬರ್ತೇವೆ. ಮನು ಹಿಂದೆ ಹೋಗ್ತಾರೆ, ಬ್ರಹ್ಮದೇವರು ಬರ್ತೇವೆ. ಬ್ರಹ್ಮದೇವರು ಬರ್ತಾ ಇರೋದು ಗರ್ಭೋದಕ ವಿಷ್ಣುವಿಂದ, ಮಹಾವಿಷ್ಣು ವಿಸ್ತರಣೆ. ಸೊ ಈ ರೀತಿಯಲ್ಲಿ ಕೊನೆ ಕೃಷ್ಣನಿಗೆ ಬರ್ತೇವೆ. ಮತ್ತೆ ಬ್ರಹ್ಮದೇವರು ಸೃಷ್ಟಿ ಮಾಡೋದು ಆ ಸಪ್ತ ಋಷಿಗಳು, 14 ಮನುಗಳು, ಪ್ರಜಾಪತಿಗಳು ಅಂತ ಅವರು. ಸೊ ಆ ದೇವತೆಗಳು. ಸೊ ಇವರೆಲ್ಲರೂ ಬ್ರಹ್ಮದೇವರಿಂದ ಮತ್ತೆ ಹುಟ್ಟು ಬರ್ತಾರೆ. ಅದೇ ಎಲ್ಲರೂ ಕೂಡ ಮೂಲ ಕೃಷ್ಣನೇ. ಸೊ ಕೃಷ್ಣ ಹೇಳ್ತಾ ಇರೋದು, ನಾನೇ ಎಲ್ಲರ ಮೂಲವಾದ್ರಿಂದ ಅವರು ಕೂಡ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಕೃಷ್ಣ ಹೇಳ್ತಾರೆ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ಅವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ನನ್ನ ಈ ಐಶ್ವರ್ಯಗಳನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಸೊ ಇದು ಈ ಅಧ್ಯಾಯ ವಿಭೂತಿ ಯೋಗ ಅಂತಾನೆ ಹೇಳೋದು. ಇಲ್ಲಿ ಕೃಷ್ಣನ ಇನ್ನ ಹೆಚ್ಚು ತನ್ನ ವೈಭವಗಳನ್ನು ಹೇಳೋದು, ತನ್ನ ಸಿರಿಗಳನ್ನು ಹೇಳೋದು. ಸೊ ಇಲ್ಲಿ ಇದಾದ್ಮೇಲೆ ಕೃಷ್ಣ ಈಗ 8ರಿಂದ 11ನೇ ಶ್ಲೋಕ, 4 ಶ್ಲೋಕಗಳಲ್ಲಿ ಈ ಸಂಪೂರ್ಣ ಗೀತೆಯನ್ನು ಸಾರವನ್ನು ಹೇಳ್ತಾನೆ ಭಗವಂತ. 4 ಶ್ಲೋಕಗಳು, 8, 9, 10, 11 ಇಲ್ಲಿ ಹೇಳ್ತಾರೆ ಇದು ಗೀತೆಯ ಸಾರ ಅಂತ. ಈ 4 ಚತುಶ್ಲೋಕಿ ಭಗವದ್ಗೀತಾ, ಚತುಶ್ಲೋಕಿ ಭಾಗವತ ಅಂತ ಹೇಳೋದು, ಭಾಗವತದ ಸಾರ ಅಂತ ಹೇಳೋ ರೀತಿಯಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಈ 4 ಶ್ಲೋಕಗಳು ಭಗವದ್ಗೀತೆಯ ಸಾರ ಅಂತ ಹೇಳ್ತಾರೆ. ಮೊದಲನೇ ಶ್ಲೋಕ ಅದರಲ್ಲಿ, ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಸೊ ಇಲ್ಲಿ ಕೃಷ್ಣ ಇಲ್ಲಿ ಒತ್ತಿಟ್ಟು ಹೇಳ್ತಾರೆ, ನಾನೇ ಮೂಲ, ಎಲ್ಲವನ್ನಿಂದಲೇ ಬರ್ತಾ ಇದೆ. ಮಾಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ. ಸೊ ಇದು ಕೃಷ್ಣ ಸುಮ್ಮನೆ ಹೇಳ್ತಾ ಇದ್ದಾನೆ ಗೀತೆಯಲ್ಲಿ ಅಂತಲ್ಲ, ಎಲ್ಲ ವೇದ ಗ್ರಂಥಗಳು, ಎಲ್ಲ ದೊಡ್ಡ ಆಚಾರ್ಯರು ಇದೇ ಒಂದು ಸತ್ಯವನ್ನು ಹೇಳ್ತಾ ಇದ್ದಾರೆ. ಸೊ ಇದಾಗಿ ನೀವು ಭಾಷ್ಯದಲ್ಲಿ ಆಚಾರ್ಯರು ಎಲ್ಲಿ ಋಗ್ವೇದದಲ್ಲಿ ಏನ್ ಹೇಳುತ್ತೆ, ಸಾಮವೇದ, ಒಮ್ಮೊಮ್ಮೆ ಜನರು ಹೇಳ್ತಾರೆ, ಅಯ್ಯೋ ಈ ಕೃಷ್ಣ ಈಗ ಅವತರಿಸಿದಲ್ಲ, ಇದು ಮೊದಲು ವೇದಗಳು ಮೊದಲಿಂದಾನೇ ಇದೆ. ಸೊ ಕೃಷ್ಣನ ಹೇಗೆ ಮೂಲ, ಕೃಷ್ಣನ ಬಗ್ಗೆ ನೀವೀಗ ಕಲ್ಪಿಸ್ಕೊಂಡಿದ್ದು ಇಲ್ಲ.
ಅದು ಒಂದು ವೇದಜ್ಞಾನದ ಸರಿಯಾದ ಅಧ್ಯಯನ ಅಲ್ಲ. ವೇದಜ್ಞಾನ ಸ್ವಾಚಾರ್ಯರು ಅದಕ್ಕಾಗಿ ಋಗ್ವೇದಗಳು ಹೇಳಿರೋ ಮಂತ್ರಗಳು ಅದರೆಲ್ಲ ಹೇಳ್ತಾ ಇದೆ. ಕೃಷ್ಣ ನಾಮ ಹೆಸರಿದೆ, ಕೃಷ್ಣನು ದೇವಕಿ ಪುತ್ರನಾಗಿ ಜನ್ಮಿಸ್ತಾನೆ ಅಂತ ಇದೆ. ಸೊ ಆ ರೀತಿ ಎಲ್ಲ ಅವರು ಭಾಷ್ಯದಲ್ಲಿ ನೋಡಿದ್ರೆ ಅವರ ಅದಕ್ಕೆ ಸಪೋರ್ಟಿಂಗ್ ಎಲ್ಲ ಶಾಸ್ತ್ರ ಮಾತುಗಳೆಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನು ಆದಿಪುರುಷ, ದೇವಾದಿದೇವ, ಅವನಿಂದಲೇ ಎಲ್ಲ ಜಗತ್ತುಗಳು, ಎಲ್ಲ ಆಧ್ಯಾತ್ಮಿಕ ಭೌತಿಕ ಎಲ್ಲವೂ ಬರೋದು, ಎಲ್ಲ ವ್ಯಕ್ತಿಗಳು ಅವನಿಂದಲೇ ಬರೋದು. ಇನ್ಫ್ಯಾಕ್ಟ್ ಈ ವಿಷ್ಣು ರೂಪಗಳು ಹೇಳೋದು ಅದು ಕೃಷ್ಣನ ರೂಪದಿಂದಾನೇ ಬರೋದು. ಆಕ್ಚುಲಿ ಎಲ್ಲವೂ ಸಹ ಇದೆ, ನಿತ್ಯವಾಗಿದೆ ಇದು. ಆದ್ರೂ ಕೂಡ ಮೊದಲು ಅಂತ ಹೇಳೋದು ಕೃಷ್ಣನ ರೂಪವೇ ಭಗವಂತನದು ಆದಿ ರೂಪ ಅಂತ ಹೇಳೋದು. ಸೊ ಕೃಷ್ಣ ಏನ್ ಹೇಳ್ತು, ಅಹಂ ಸರ್ವಸ್ವ, ನಾನೇ ಎಲ್ಲದಕ್ಕೂ ಮೂಲ. ಸೊ ಇಲ್ಲಿ ಕೃಷ್ಣನ ರೂಪದಿಂದ ಮೊದಲಿಗೆ ಬಲರಾಮನ ವಿಸ್ತರಣೆ ಬರುತ್ತೆ, ನಂತರ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ ಅಂತ 4 ಚತುರ್ವ್ಯೂಹ ರೂಪಗಳು, ನಂತರ ನಾರಾಯಣನ ಒಂದು ರೂಪ, ನಂತರ 2ನೇ ಚತುರ್ವ್ಯೂಹ ರೂಪಗಳು, ನಂತರ ಸಂಕರ್ಷಣ 2ನೇ ಸಂಕರ್ಷಣದಿಂದ ಈ ಮಹಾವಿಷ್ಣು ಅವರ ವಿಸ್ತರಣೆ. ಮಹಾವಿಷ್ಣು ವಿಸ್ತರಣೆಯಿಂದ ನಾವು ನೋಡೋದು ಎಲ್ಲ ಭೌತಿಕ ಬ್ರಹ್ಮಾಂಡಗಳ ಸೃಷ್ಟಿ. ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು ಅವರಿಂದ ಬಂದು ಅವರು ಪುರುಷಾವತಾರಗಳು ಅಂತ ಹೇಳೋದು. ಸೊ ಭಗವಂತನು ಶ್ರೀಕೃಷ್ಣ ಎಲ್ಲದಕ್ಕೂ ಮೂಲ. ಸೊ ಕೃಷ್ಣನು ಇದನ್ನು ಯಾರು ಯಥಾರ್ಥವಾಗಿ ತಿಳಿತಾರೋ ಅವರು ಒಂದು ಸಂದೇಹವಿಲ್ಲದೆ ಅವರು ನನ್ನ ಭಕ್ತಿ ಕಾರ್ಯಗಳೇ ತೊಡಗುತ್ತಾರೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಸೊ ಹೇಗೆ ಅವರು ಭಕ್ತಿ ಕಾರ್ಯಗಳು ತೊಡಗುತ್ತಾರೆ ಅಂತ ಕೃಷ್ಣ 2ನೇ ಇದರಲ್ಲಿ ಹೇಳ್ತಾ ಇರೋದು, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತದೆ, ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಸೊ ಇದು ಭಕ್ತರ ಚಟುವಟಿಕೆಗಳು. ಕೃಷ್ಣ ಹೇಳೋದು ಇಲ್ಲಿ ಯಾರು ಈ ರೀತಿ ಕೃಷ್ಣನನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ತಾರೆ ಅವರು ಸಂಪೂರ್ಣವಾಗಿ ಕೃಷ್ಣನಿಗೆ ಶರಣಾಗತಿಯಾಗಿ ಅವರು ಸದಾ ಕೃಷ್ಣನ ಸ್ಮರಣೆಯಲ್ಲಿ, ಕೃಷ್ಣನ ವಿಷಯದಲ್ಲಿ ಚರ್ಚೆ ಮಾಡೋದ್ರಲ್ಲಿ ಅವ್ರ ಸಮಯವನ್ನು ಅವರು ಕಳೀತಾರೆ. ಸೊ ಆ ರೀತಿಯಲ್ಲಿ ಕೃಷ್ಣ ಹೇಳ್ತಾರೆ ಅವರು ದಿವ್ಯ ಆನಂದವನ್ನು ಅನುಭವಿಸ್ತಾರೆ. ಇದು ನಿಜವಾದ ಆನಂದ. ಕೃಷ್ಣನ ಬಗ್ಗೆ ನಾವು ಕೃಷ್ಣ ನಾಮವನ್ನು ಹೇಳೋದು, ಕೃಷ್ಣನ ಒಂದು ವಿಷಯವನ್ನು ಚರ್ಚೆ ಮಾಡೋದು, ಅದನ್ನು ಶ್ರವಣ ಮಾಡೋದು, ಕೀರ್ತನೆ ಮಾಡೋದು, ಇದು ನಿಜವಾದ ದಿವ್ಯವಾದ ಆನಂದ. ಇವರು ಭಕ್ತ ಪ್ರಹ್ಲಾದರು ಹೇಳ್ತಾರೆ ಭಾಗವತದಲ್ಲಿ, ನನಗೆ ಈ ಒಂದು ಕಲೆ ಗೊತ್ತು, ಹಾಗಾಗಿ ನನಗೆ ಯಾವುದೊಂದು ಭಯ ಇಲ್ಲ, ನಾನು ನಿರ್ಭಯವಾದವ. ಯಾವ ಒಂದು ನರಕ ಸ್ಥಿತಿ ಇದ್ರೂ, ಯಾವ ಒಂದು ಇದಿದ್ರು ಕೂಡ ನನಗೆ ಏನು ಚಿಂತೆ ಇಲ್ಲ. ಯಾಕಂದ್ರೆ ನಾನು ನಿನ್ನ ಒಂದು ನಾಮವನ್ನು ಜಪ ಮಾಡೋದು, ನಿನ್ನ ಒಂದು ಗುಣಗಾನ ಮಾಡೋದನ್ನು ಕಲ್ತಿದ್ದೇನೆ ನಾನು. ನೈವೋದ್ವಿಜಯ ಪರದುರದ್ಯಯ ವೈತರಣ್ಯಾಸ್ ತ್ವದ್ವೀರ್ಯ ಗಾಯನ ಮಹಾ ಅಮೃತ ಮಗ್ನ ಚಿತ್ತ. ಸೊ ಅಂತ ಹೇಳ್ತಾರೆ, ನಾನು ನಿನ್ನ ಸಂಪೂರ್ಣವಾಗಿ ನನ್ನ ಚಿತ್ತ, ನನ್ನ ಹೃದಯ ಮಗ್ನವಾಗಿದೆ ನಿನ್ನಲ್ಲಿ, ಹಾಗೆ ನನಗೇನು ಪ್ರಾಬ್ಲಮ್ ಇಲ್ಲ, ನನಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ ಇದು ಶುದ್ಧ ಭಕ್ತರ ಆಚಾರ್ಯರ ಮೇಲೆ. ಸೊ ಮತ್ತೆ ಆದ್ರೆ ಅವ್ರು ಹೇಳ್ತಾರೆ, ಶೋಚೆ ತಥೋ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ಭವತೋ ವಿಮೂಢ ಅವ್ರು ಹೇಳ್ತಾರೆ. ಆದ್ರೆ ನನಗೆ ಒಂದು ಶೋಕ ಇದೆ, ಒಂದು ನೋವಿದೆ ನನಗೆ. ಆಕ್ಚುಲಿ ಅವ್ರ ವೈಯಕ್ತಿಕವಾಗಿ ಏನೂ ನೋವಿಲ್ಲ. ಶುದ್ಧ ಭಕ್ತರು ಅಂದ್ರೆ ಆಚಾರ್ಯರ ಸ್ಥಾನದಲ್ಲಿರೋ ಇವರು ಆಗ್ಲೇ ಅವರು ಮುಕ್ತರಾಗಿದ್ದಾರೆ, ಅವ್ರಿಗೆ ಏನೂ ಒಂದು ಭಯ ಇಲ್ಲ ಭೌತಿಕ ಜಗತ್ತು. ಆದ್ರೆ ಅವ್ರಿಗೂ ಕೂಡ ಒಂದು ಭಯ ಅಂತಲ್ಲ, ಶೋಕ, ಒಂದು ನೋವು ಅಂತ. ಏನ್ ನೋವು ಅಂದ್ರೆ, ನಮ್ಮನ್ನು ನೋಡಿ ನಾವು ಬದ್ಧ ಜೀವಿಗಳು, ನಾವು ಇಂದ್ರಿಯ ಸುಖದಿಂದ ನಾವು ಆನಂದವನ್ನು ಪಡಿತೀವಿ, ಸುಖವನ್ನು ಪಡಿತೀವಿ ಅನ್ಕೊಂಡ್ಬಿಟ್ಟಿದ್ದೇವೆ ನಾವು. ಪ್ರಪಂಚದಲ್ಲಿ ನಂಗೆ ಇನ್ ಸ್ವಲ್ಪ ಹಣ ಸಿಕ್ಕಿದ್ರೆ, ಇನ್ ಸ್ವಲ್ಪ ದೊಡ್ಡ ಬಿಲ್ಡಿಂಗ್ ನನ್ನ ಮಕ್ಕಳ ಕಟ್ಬಿಟ್ರೆ, ಇಲ್ಲಾಂದ್ರೆ ಒಂದು ದೊಡ್ಡ ಕಾರ್ ಖರೀದಿ ಮಾಡ್ಬಿಟ್ರೆ, ಇಲ್ಲಾಂದ್ರೆ ನನ್ನ ಮಕ್ಕಳನ್ನ ಎಲ್ಲೋ ಒಂದು ಸೆಟಲ್ ಮಾಡ್ಬಿಟ್ರೆ, ಇದು ಭೌತಿಕ ಒಂದು ಜಾಬ್ ಅಲ್ಲಿ ಇದ್ರಲ್ಲಿ ನನಗೆ ಎಲ್ಲ ಪ್ರಾಬ್ಲಮ್ ಆಯ್ತು ಅಂತ ಇಲ್ಲ. ಇದು ಮಾಯಾ ಸುಖ ಅಂತ ಹೇಳ್ತಾರೆ. ಮಾಯಾ ಸುಖ ಅಂದ್ರೆ ನಿಜವಾದ ಸುಖ ಅಲ್ಲ ಇದು, ಇದೇನೋ ಒಂದು ಡ್ರೀಮ್, ಒಂದು ಕನಸು, ಒಂದು ಭ್ರಮೆ ಅಷ್ಟೇ ಇದು. ಈ ರೀತಿಯಲ್ಲಿ ಸುಖ ಇದೆ ಅಂತ ನಾವು ಅನ್ಕೊಳ್ಳೋದು. ನಿಜವಾದ ಸುಖ ಅಂದ್ರೆ ನಾವು ಭಗವಂತನ ಸೇವೆ, ಕೃಷ್ಣ ಸೇವೆ ಮಾಡಿದಾಗ, ಕೃಷ್ಣನ ಸ್ಮರಣೆ ಮಾಡಿದಾಗ ನಮ್ಗೆ ಅನುಭವ ಆಗೋದು ನಿರಂತರವಾದ, ಅದು ನಿತ್ಯವಾದ ಸತ್ಯ ಸುಖ. ಸೊ ಅವರು ಆ ನೆಲೆಯಲ್ಲಿ ಇರೋದ್ರಿಂದ ಅವ್ರು ನಮ್ಮನ್ನು ನೋಡಿ ಅವರು ಶೋಕ ಪಡ್ತಾರೆ, ಹೇಗೆ ಯಾಕೆ ಇವರು ಇಷ್ಟೊಂದು ಅಜ್ಞಾನದಲ್ಲಿ ಒಂದು ಭ್ರಮೆಯಲ್ಲಿದ್ದಾರೆ ಅಂತ. ಸೊ ಹಾಗಾಗಿ ಅವರು ನಮಗೋಸ್ಕರ ಉಪಚಾರ ಮಾಡೋದು. ಸೊ ಆಚಾರ್ಯ ಶ್ರೀಲ ಪ್ರಭುಪಾದರು ಕೂಡ ಇದೇ ಒಂದು ಇದರಿಂದ ಅವರು ಗುರುವಿನ ಆದೇಶವನ್ನು ಅವರು ಪಾಲಿಸಿದ್ದು. ಅಷ್ಟು ತೀವ್ರ ಯತ್ನ, ಅಷ್ಟು ವಯಸ್ಸಾಗಿದೆ ಅವ್ರಿಗೆ, ಪ್ರಯತ್ನ ನಡೀತಾ ಇದೆ, ಕಾರ್ಯ ಫಲವಾಗ್ಲಿಲ್ಲ. ಆದ್ರೂ ಕೂಡ ಅವರು 70ನೇ ವಯಸ್ಸಲ್ಲಿ ಅವರು ಹೋಗಿ ಮತ್ತೆ ಅದು ಆಗಿದ್ದೊಂದು ನಾವೊಂದು ಚಮತ್ಕಾರವನ್ನು ನೋಡ್ತೇವೆ. ಸೊ ಅವರು ಇಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಅವರು ಒಂದು ಸಮಯದಲ್ಲಿ ನಡೆದ ಒಂದು ರಥಯಾತ್ರೆ, ಅದೊಂದು ಚಿಕ್ಕ ಭಜನೆ ಕೀರ್ತನೆ ಇದೆ, ಅದನ್ನು ನೋಡೋಣ. ಅಲ್ಲಿ ಹೇಗೆ ಪಾಶ್ಚಾತ್ಯ ಜನರಿಗೆ ಇದ್ರ ಬಗ್ಗೆ ಏನೂ ಇದಿರಲಿಲ್ಲ, ಆಚಾರ್ಯರು ಅಂತವ್ರನ್ನ ಸಂಪೂರ್ಣವಾಗಿ ಅವ್ರು ಈ ಕಡೆ ತಿರುಗಿಸಿ ಭಕ್ತರಾಗಿ ಮಾಡಿದ್ದು ಒಂದು ಚಿಕ್ಕ ಕೀರ್ತನೆ. Hare Krishna, Hare Krishna, Krishna Krishna, Hare Hare, Hare Rama, Rama Rama.
Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. ಸೊ ಇಲ್ಲಿ ಈ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇರೋದು, ಯಾರು ಯಾವಾಗ್ಲೂ ಕೃಷ್ಣ ಸದಾ ಸ್ಮರಣೆ, ಕೃಷ್ಣ ಸದಾ ಚಿಂತನೆ ಮಾಡ್ತಾ ಇರ್ತಾರೆ, ಒಬ್ಬನೊಬ್ಬರು ಭಕ್ತರು ಹಾಗೆ ಭಗವಂತನ ವಿಷಯ ಚರ್ಚೆ ಮಾಡ್ತಾ ಇರ್ತಾರೆ. ಕೃಷ್ಣ ಹೇಳೋದು, ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಮುಪಯಾಂತಿ ತೇ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಸೊ ಈ ರೀತಿಯಲ್ಲಿ ನಾವು ಭಗವಂತನ ಈ ನಾಮ ಜಪ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಈ ಒಂದು ಜಪ ಸಾಧನೆ, ಈ ಮಾರ್ಗವನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡ್ರೆ ಖಂಡಿತವಾಗಿ ಕೃಷ್ಣ ನಮಗೆ ಸರಿಯಾದ ಬುದ್ಧಿ ಜ್ಞಾನವನ್ನು ಕೊಟ್ಟು ತನ್ನಲ್ಲಿಗೆ ಹೋಗುವ ಒಂದು ಮಾರ್ಗವನ್ನು ತೋರಿಸ್ತಾನೆ. ಸೊ ಕೃಷ್ಣ ಹೇಳ್ತಾನೆ, ಸ್ವಯಂ ನಾನೇ ತೋರಿಸ್ತೇನೆ. ಸೊ ಒಮ್ಮೆ ಜನರು ಹೇಳೋದು, ಇಲ್ಲ ನೀವು ತುಂಬಾ ಜ್ಞಾನವನ್ನು ಪಡಿಬೇಕು, ಬುದ್ಧಿಯನ್ನು ಬೆಳೆಸ್ಬೇಕು, ಮತ್ತೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ನೀವು ಅಂತ. ಇಲ್ಲ, ಭಕ್ತಿ ಕಾರ್ಯಗಳು ಎಷ್ಟು ಪ್ರಬಲವಾದದಂದ್ರೆ ಭಕ್ತಿ ಕಾರ್ಯಗಳು ಮಾಡ್ತಾ ಮಾಡ್ತಾ ಭಗವಂತನ ಜ್ಞಾನವೂ ಕೂಡ ಎಲ್ಲವೂ ಕೂಡ ಬರುತ್ತೆ. ಭಕ್ತರಿಗೆ ಯಾವುದು ಕೂಡ ಒಂದು ಅಜ್ಞಾನ ಅನ್ನೋ ಪ್ರಶ್ನೆ ಇಲ್ಲ. ನಂತರ ಕೃಷ್ಣ ಹೇಳೋದು, ಯಾಕೆ ನಾನು ಈ ಜ್ಞಾನವನ್ನು ಕೊಡ್ತೇನೆ, ಯಾಕೆ ಹೀಗೆ ಮಾಡ್ತೇನೆ ಅಂದ್ರೆ, ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಸೊ ಆಲ್ರೆಡಿ ಭಗವಂತನು ಆಗಲೇ ನಮ್ಮ ಹೃದಯದಲ್ಲಿದ್ದಾನೆ. ಸೊ ಭಗವಂತನ ಎಲ್ಲೋ ಎಲ್ಲಿಂದ ಬರಬೇಕು ಅಂತಿಲ್ಲ, ಪರಮಾತ್ಮನಾಗಿ ಕೃಷ್ಣ ನಮ್ಮ ಹತ್ತಿರದಲ್ಲೇ ಇದ್ದಾನೆ, ತುಂಬಾ ಹತ್ತಿರದ ಸ್ನೇಹಿತ. ಸೊ ಹಾಗೆ ಕೃಷ್ಣನು, ನಾವು ಅವನ ಭಕ್ತಿ ಮಾಡೋಕ್ ಪ್ರಾರಂಭ ಮಾಡಿದಾಗ ಕೃಷ್ಣನ್ ನಮ್ಗೆ ಬೇಕಾದ ಒಂದು ಜ್ಞಾನ, ಬೇಕಾದ ಬೆಳಕು, ಕೃಷ್ಣ ಹೇಳ್ತಾರೋ ಸಹಜವಾದ ಅನುಕಂಪ. ಸೊ ನಾವು ಅನಾಥರಾಗಿ ಇವತ್ತು ಕೃಷ್ಣನ ಮರೆತು ನಾವಿಲ್ಲಿ ದಾರಿ ತಪ್ಪಿದ್ದೇವೆ. ಸೊ ಕೃಷ್ಣನ ಮತ್ತೆ ನಾವು ಭಕ್ತರಾಗುವ ಒಂದು ಪ್ರಯತ್ನ ಮಾಡದಲ್ಲಿ ನಾವು ಒಂದು ಹೆಜ್ಜೆ ಹಾಕಿದ್ರೆ ಕೃಷ್ಣ 10 ಹೆಜ್ಜೆ ಬರ್ತಾನೆ. ಕೃಷ್ಣ ಆಗಿ ಆ ರೀತಿಯಲ್ಲಿ ಹೇಳ್ತಾ ಇರೋದು, ನನಗಿರುವ ಅಪಾರ ಅನುಕಂಪ. ಕೃಷ್ಣ ಎಷ್ಟೋ ದಿವ್ಯ ಗುಣಗಳಲ್ಲಿ ಈ ಒಂದು ಬದ್ಧ ಜೀವಿ, ನಾವೆಲ್ಲರೂ ನಮ್ಮನ್ನು ಉದ್ಧರಿಸುವ ಗುಣ ಕೃಷ್ಣನದು ತುಂಬಾ ಅತಿ ದೊಡ್ಡ ಗುಣ. ಸೊ ಹಾಗಾಗಿ ಕೃಷ್ಣನ ನಮಗೆ ತನ್ನ ಸಹಜವಾದ ಕರುಣೆಯ ಭಾವದಿಂದ ನಮ್ಮನ್ನು ಉದ್ಧರಿಸಲಿಕ್ಕೆ ಆ ಭಕ್ತಿ ಕಾರ್ಯಗಳಲ್ಲಿ ತೊಡಗಿದಾಗ ಬೇಕಾದ ಜ್ಞಾನ, ಬೇಕಾದ ಎಲ್ಲ ಸೌಲಭ್ಯಗಳು ಭಗವಂತನು ಕೊಡ್ತಾನೆ. ಈ 4 ಅಧ್ಯಾಯ ಶ್ಲೋಕಗಳು 8, 9, 10, 11 ಈ 10ನೇ ಅಧ್ಯಾಯ ನಾವೇನ್ ನೋಡಿದ್ವಿ, ಇದು ಗೀತೆಯ ಸಾರ. ಸೊ ಇದನ್ನು ಕೇಳಿದ್ಮೇಲೆ ಅರ್ಜುನನ ಇವಾಗ ಪ್ರತಿಕ್ರಿಯೆ ನೋಡಿ. ಅರ್ಜುನ ಉವಾಚ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹೌಸ್ತ್ವಾಂ ಋಷಯ ಸರ್ವೇ ದೇವರ್ಷಿ ನಾರದಸ್ತತ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮ ಪುರುಷ, ಪರಂಧಾಮ, ಪವಿತ್ರ ಪರಿಪೂರ್ಣ ಸತ್ಯ, ನೀನು ಸತ್ಯನು, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ. ಸೊ ಈಗ ಅರ್ಜುನನು ಏನು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ನಮಗೆ ಭಗವದ್ಗೀತೆ ಅರ್ಥ ಆಯ್ತು ಅಂತ. ಸೊ ಈಗ ನಾವು ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಿಸ್ತಾ ಇದ್ದೇವೆ. ಪ್ರತಿ ದಿವಸ
ಸಮಯವನ್ನು ಒಂದು ಗಂಟೆ ಎಷ್ಟು ಅಮೂಲ್ಯ ಸಮಯವನ್ನು ಕೊಡ್ತಾ ಇದ್ದೀರಾ. ಸೊ ಈ ರೀತಿಯಲ್ಲಿ ನಾವು ಇದೇ ಅರ್ಥ ಅರ್ಜುನನ್ ಏನ್ ಅರ್ಥ ಮಾಡ್ಕೊತಾನೆ ಅದನ್ನ ನಾವು ಒಪ್ಕೊಂಡ್ರೆ ನಾವು ಭಗವದ್ಗೀತೆ ಅರ್ಥ ಆದಾಗ. ಸೊ ಅರ್ಜುನ ಏನ್ ಹೇಳ್ತಾ ಇದ್ದಾರೆ, ಪರಂ ಬ್ರಹ್ಮ ಕೃಷ್ಣ ನೀನು ಪರಮ ಆತ್ಮ. ನಾವು ಬ್ರಹ್ಮನ್ ಬ್ರಹ್ಮಾಸ್ಮಿ, ನಾನು ಆತ್ಮ ಅಂತ ಕರೆಕ್ಟು. ಆದ್ರೆ ಕೃಷ್ಣ ಪರಮ ಚೈತನ್ಯ, ಕೃಷ್ಣನಿಗಿಂತ ದೊಡ್ಡ ವ್ಯಕ್ತಿ ಯಾರು? ಸೊ ಹಾಗೆ ಅರ್ಜುನನು ಸ್ಪಷ್ಟವಾಗಿ ಕೃಷ್ಣನಿಗೆ ಪರಬ್ರಹ್ಮ ಪರಮಾತ್ಮ ಅಂತ ನಾವು ಹೇಳ್ತೀವಿ. ನಾವು ಆತ್ಮ ಹೌದು, ಅದೇ ಕೃಷ್ಣ ಪರಮಾತ್ಮ. ಪರಂಧಾಮ ಎಲ್ಲದಕ್ಕೂ ನೀನೇ ನಿವಾಸ. ಪವಿತ್ರಂ ಪರಮ ಪವಿತ್ರನು ಕೃಷ್ಣ. ನೀನು ಭವಾನ್ ಅಂದ್ರೆ ನೀನು ಅಥವಾ ನೀನು ನೇರವಾಗಿ ಕೃಷ್ಣನಿಗೆ ಹೇಳ್ತಾರೆ. ನೇರವಾದ ಮಾತು ಕೃಷ್ಣ ಮತ್ತೆ ಅರ್ಜುನ ನಡುವಣ. ಸೊ ಒಂದು ಮುಖಾಮುಖಿಯಾಗಿ ಕೃಷ್ಣನಿಗೆ ಅರ್ಜುನ ಹೇಳ್ತಾರೆ, ನೀನೊಬ್ಬ ಪುರುಷ. ಯಾಕಂದ್ರೆ ಕೆಲವೊಮ್ಮೆ ಜನರು ಪರಮ ಸತ್ಯವನ್ನು ನಿರಾಕಾರ ಸ್ವರೂಪ, ಅದಕ್ಕೆ ಆಕಾರ ಇಲ್ಲ, ಗುಣ ಇಲ್ಲ, ಹೀಗೆ ಅಂತ ಆಲೋಚನೆ ಮಾಡ್ತಾರೆ. ಸೊ ಅರ್ಜುನನು ನೇರವಾಗಿ ಇಲ್ಲಿ ಅವರ ಒಂದು ತಲೆಗೆ ಒಳ ಹೋಗ್ಲಿ ಅನ್ನೋದಕ್ಕೆ ಇಲ್ಲಿ ಅರ್ಜುನನು ನಮಗೋಸ್ಕರ ಹೇಳ್ತಾ ಇರೋದು. ಪುರುಷಂ ಶಾಶ್ವತಂ ದಿವ್ಯಂ, ನೀನೊಬ್ಬ ವ್ಯಕ್ತಿ, ನೀನು ಏನೋ ಒಂದು ಅವ್ಯಕ್ತ ಸ್ವರೂಪವಾದ ಏನೋ ಶಕ್ತಿ, ಒಂದು ನಿರಾಕಾರ ಬ್ರಹ್ಮ ಆ ರೀತಿ ಅಲ್ಲ, ಸಾಕಾರ ವ್ಯಕ್ತಿ ನೀನು. ಪುರುಷಂ ಶಾಶ್ವತಂ ದಿವ್ಯಂ, ನೀನು ನಿತ್ಯವಾದ ವ್ಯಕ್ತಿ, ದಿವ್ಯವಾದ ವ್ಯಕ್ತಿ. ನಾವೆಲ್ಲರೂ ಅಶಾಶ್ವತವಾದ ವ್ಯಕ್ತಿಗಳು. ಅಂದ್ರೆ ಈ ಪಂಚಭೂತದ ಶರೀರ, ನಾವು ದಿವ್ಯವಾದವರಲ್ಲ. ನಾವು ಅದೇ ಕೃಷ್ಣನ ವ್ಯಕ್ತಿತ್ವವನ್ನು ಅವರು ಅದನ್ನ ದೈವತ್ವವನ್ನು ಅರ್ಥ ಮಾಡ್ಕೊಂಡು ಹೇಳ್ತಾ ಇರೋದು. ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ, ನೀನು ಎಲ್ಲ ದೇವತೆಗಳ ಮೂಲ. ಅಜಂ, ನಿನಗೆ ಹುಟ್ಟು ಇಲ್ಲ. ವಿಭುಂ, ನೀನು ಎಲ್ಲದಕ್ಕಿಂತ ದೊಡ್ಡವ. ಸೊ ಇದು ಅರ್ಜುನ ಹೇಳಿದ್ದು ಭಗವದ್ಗೀತೆಯ. ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ಅರ್ಜುನ ಹೇಳ್ತಾ ಇರೋದು ಏನೋ ಕೃಷ್ಣನ ಸ್ನೇಹಿತನಾಗಿ ನಾನು ಹೇಳಿದ್ದಂತಲ್ಲ, ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತರಿಗೆ ಅವರು ಹೊಗಳೋದು ಇನ್ನೊಂದು ಮಾಡೋದು ಅಂತ. ಇದೇ ವಿಷಯ ಎಲ್ಲ ವೇದ ಪ್ರಮಾಣಗಳು ಹೇಳ್ತಾ ಇವೆ. ಎಲ್ಲ ದೊಡ್ಡ ದೊಡ್ಡ ಋಷಿ ಮುನಿಗಳಾದ ಅಸಿತ, ದೇವಲ, ವ್ಯಾಸ, ನಾರದರು ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಶಂಕರಾಚಾರ್ಯ, ರಾಮಾನುಚಾರ್ಯ, ಮಧ್ವಾಚಾರ್ಯ ಯಾರ್ಯಾರು ನಾವು ನೋಡ್ತೇವೆ ಅವರೆಲ್ಲರೂ ಕೂಡ ಇದೇ ಒಪ್ಪಿದ್ದಾರೆ. ಪುರಂದರದಾಸ, ಕನಕದಾಸ ಎಲ್ಲ ಯಾರ್ಯಾರು ನಾವು ಮಹನೀಯರ್ ಅಂತ ಹೇಳ್ತೇವೆ, ಮಹಾತ್ಮರು ಅಂತ ಹೇಳ್ತೇವೆ, ಅವರೆಲ್ಲರೂ ಇದೇ ಒಪ್ಪಿದ್ದಾರೆ. ಸೊ ಹಾಗೆ ನಾವು ಅವರ ಒಂದು ಕಾಲ್ನಡಿಗೆಯಲ್ಲಿ ನಾವು ಕೂಡ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಸರ್ವಮೇತದೃತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನಹಿತೆ ಭಗವನ್ ವ್ಯಕ್ತಿಂ ನ ವಿದುರ್ದೇವನ ದಾನವಾಹ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಮತ್ತೆ ಅರ್ಜುನ ಅದೇ ಪಾಯಿಂಟ್ ಹೇಳ್ತಾ ಇರೋದು. ಒಮ್ಮೊಮ್ಮೆ ನಾವು ಕೇಳೋದು, ಈ ದೇವತೆಗಳು ಕೂಡ ಅರ್ಥ ಮಾಡ್ಕೊಳ್ಳದೆ ಹೋಗ್ತಾರೆ. ಯಾಕಂದ್ರೆ ಕೃಷ್ಣನು ಅವತರಿಸಿದಾಗ ಕೂಡ ಒಮ್ಮೊಮ್ಮೆ ನಾವು ಕೃಷ್ಣ ಲೀಲೆಯಲ್ಲಿ ನೋಡಿದ್ವಿ, ಇಂದ್ರ ಯಜ್ಞವನ್ನು ಕೃಷ್ಣ ನಿಲ್ಲಿಸ್ಬಿಡ್ತಾರೆ ಒಂದ್ ಸಮಯ. ಯಾಕಂದ್ರೆ ಇಂದ್ರನಿಗೆ ಒಂದ್ ಸ್ವಲ್ಪ ಅಹಂಕಾರ ಇರುತ್ತೆ, ನಾನೆಲ್ಲ ದೇವತೆಗಳ ರಾಜ ಅಂತ. ಸೊ ಕೃಷ್ಣ ಏನ್ ಹೇಳ್ತಾನೆ, ನಂದ ಮಹಾರಾಜರಿಗೆ ಹೋಗಿ ಅವ್ರ ತಂದೆಗೆ, ಈ ಇಂದ್ರ ಯಜ್ಞ ಮಾಡೋ ಅಗತ್ಯ ಇಲ್ಲ, ನಾವು ವೈಶ್ಯರು, ನಾವು ಗೋರಕ್ಷಣೆ ಮಾಡ್ತಾ ಇದ್ದೇವೆ, ನಮಗೆ ಆರಾಧ್ಯವಾದದ್ದು ಆರಾಧನೆ ಮಾಡ್ಬೇಕಾದ್ರೆ ಗೋವುಗಳನ್ನ ಇದಕ್ಕೆ ಅದಕ್ಕೆ ಬೇಕಿರೋ ಎಲ್ಲ ಅಗತ್ಯಗಳು ಕೊಡ್ತಾ ಇರೋ ಗೋವರ್ಧನ ಗಿರಿಯನ್ನ, ಗೋವರ್ಧನ ಬೆಟ್ಟ. ಸೊ ಗೋವರ್ಧನ ಬೆಟ್ಟ ಆಕ್ಚುಲಿ ಭಗವಂತನ ಒಂದು ವಿಸ್ತರಣೆನೆ, ವೃಂದಾವನದಲ್ಲಿ ಇರುವುದು. ಸೊ ಹಾಗಾಗಿ ಭಗವಂತನು ಅದರ ಒಂದು ಮಹಿಮೆ, ಅದರ ಒಂದು ಇದು ತೋರಿಸ್ಲಿಕ್ಕೆ ಆ ಸನ್ನಿವೇಶದಲ್ಲಿ. ಸೊ ಇಂದ್ರ ಯಜ್ಞಕ್ಕೆ ನೀವು ಮಾಡೋ ಅಗತ್ಯ ಇಲ್ಲ ಸೊ ಅಂತ ಭಗವಂತನ ಎಲ್ಲ ಡೈವರ್ಟ್ ಮಾಡೋದು. ನಂತರ ಇಂದ್ರನು ಕೋಪಗೊಂಡು 7 ದಿವಸ ಸತತವಾಗಿ ಮಳೆಯನ್ನು ತರಿಸೋದು. ಸೊ ಕೃಷ್ಣನಿಗೆ ಏನು ಕಷ್ಟ ಇಲ್ಲ. ಅವ್ರ ಭಕ್ತರು ಎಷ್ಟಾದ್ರು ಇಂದ್ರನು ಒಮ್ಮೊಮ್ಮೆ ಅಜ್ಞಾನದಲ್ಲಿ ಒಂದು ಆ ರೀತಿಯಲ್ಲಿ ಮಾಡಿದ್ದು. ಕೃಷ್ಣನು ತನ್ನ ಚಿಕ್ಕ ಕೈಯಿನಲ್ಲಿ ಒಂದು ನಾಯಿ ಕೊಡೆ ಇಟ್ಕೊಂಡಾಗಿ ಭಗವಂತನ ಇಟ್ಕೊಂಡಿತ್ತು 7 ದಿವಸಕ್ಕೆ. ಸೊ ಒಮ್ಮೊಮ್ಮೆ ನಾವು ಕೇಳ್ತೇವೆ, ದೇವತೆಗಳು ಕೂಡ ಆಮೇಲೆ ದೇವತೆಗೆ ಅವ್ರಿಗೆ ಇಂದ್ರನಿಗೆ ಗೊತ್ತಾಯ್ತು, ಓ ಈಗ ನಾನೇನ್ ಮಾಡ್ತಾ ಇದ್ದೀನಿ, ಈಗ ಯಾರು ಕೃಷ್ಣ ಅಂತ ಒಂದು ರೀತಿ ಮತ್ತೆ ಅವ್ರಿಗೆ ತಿಳಿದು ಕೆಳಗೆ ಬಂದು ಪ್ರಾರ್ಥನೆ ಮಾಡೋದು. ಅದೇ ರೀತಿಯಲ್ಲಿ ಬ್ರಹ್ಮ ವಿಮೋಹನ ಲೀಲೆ ಅಂತ ಒಂದು ಸಲ ಬ್ರಹ್ಮದೇವರು ಬಂದು ಎಲ್ಲ ಕೃಷ್ಣನ ಸ್ನೇಹಿತರನ್ನೆಲ್ಲ ಅಡಗಿಸಿ ಇಟ್ಟದ್ದು ಒಂದು ಗುಹೆಯಲ್ಲಿ. ಸೊ ಅದು ಒಂದು ಬ್ರಹ್ಮ ವಿಮೋಹನ ಲೀಲೆ, ಅದು ಕೂಡ ಕೇಳ್ತೇವೆ. ಅದೇ ಒಮ್ಮೆ ಬಾಣಾಸುರ ಅಂತ ನೀವು ಕೇಳಿರ್ಬೇಕು, ಈ ಬಲಿ ಮಹಾರಾಜನ ಮಗ. ಇವರು ದೊಡ್ಡ ಶಿವಭಕ್ತ. ಶಿವ ಇವರಿಗೆ 1000 ಕೈಗಳು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅವರು ಕೂಡ ಒಮ್ಮೆ ಕೃಷ್ಣನು ಅವರ ವಿರುದ್ಧವಾಗಿ ಯುದ್ಧ ಮಾಡುವಾಗ ಸ್ವತಃ ಶಿವ, ಕಾರ್ತಿಕೇಯ, ಗಣಪತಿ ಎಲ್ಲರೂ ಬಂದು ಅವರ ಪರವಾಗಿ ಯುದ್ಧ ಮಾಡೋದು. ಸೊ ನಂತರ ಅಲ್ಲೂ ಕೂಡ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಸಾಕ್ಷಾತ್ ಶ್ರೀಕೃಷ್ಣ ದೇವಾದಿದೇವನು ಬಂದಿರೋದಂತ. ಮತ್ತೆ ಅವರು ಪ್ರಾರ್ಥನೆ ಮಾಡೋದು. ಇದೆಲ್ಲ ನಾವು ಭಾಗವತ ಪುರಾಣದಲ್ಲಿ ಇದೆಲ್ಲ ಕೇಳ್ತೇವೆ. ಸೊ ಕೃಷ್ಣನು ಒಮ್ಮೊಮ್ಮೆ ಈ ದೇವತಾ ಪುರುಷಗಳು ತನ್ನ ಭಕ್ತರೇ, ಶುದ್ಧ ಭಕ್ತರು, ಒಮ್ಮೆ ಅವರು ಒಂದು ಅಪಾರ್ಥ ಮಾಡ್ಕೊಳ್ಳೋದು, ಒಂದು ಇದು ಮಾಡ್ಕೋ ಸನ್ನಿವೇಶಗಳು, ಇದು ನಮಗೆ ತಿಳಿಸ್ಲಿಕ್ಕೆ ಅಷ್ಟೇ ಭಗವಂತನು ತನ್ನ ದಿವ್ಯ ಸ್ಥಾನವನ್ನು ಈ ರೀತಿ ಮಾಡೋದು. ಇಲ್ಲಾಂದ್ರೆ ಅವರು ಯಾವಾಗಲೂ ಭಗವಂತನ ಭಕ್ತರೇ. ಸೊ ಆ ರೀತಿಯಲ್ಲಿ ಇದೆಲ್ಲ ನಡೆಯೋದು. ಸೊ ಎನಿವೆ ಅರ್ಜುನ್ ಕೂಡ ಅದೇ ಸಮರ್ಥನೆ ಮಾಡ್ತಾ ಇದ್ದಾರೆ.
ಕೃಷ್ಣ ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರೆ. ಸೊ ಅಂತ ದೊಡ್ಡ ದೊಡ್ಡ ಮಹನೀಯರೇ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ನಾವು ಮನುಷ್ಯ ಲೋಕದಲ್ಲಿ ಅಲ್ಪ ಜೀವಿಗಳು, ನಮಗೇನ್ ಗೊತ್ತಾಗುತ್ತೆ. ಸೊ ನಾವು ಈ ಭಗವದ್ಗೀತೆ ಗ್ರಂಥವನ್ನು ಅದನ್ನು ಸ್ವೀಕರಿಸುವ ಮಾರ್ಗದಲ್ಲಿ ನಮ್ಗೆ ಗೊತ್ತಾಗತ್ತೆ ಅಷ್ಟೇ. ಇಲ್ಲ ನಾವು ಶೋಧನಾ ಮಾರ್ಗದಲ್ಲಿ ಗೊತ್ತಾಗೋದಿಲ್ಲ. ಶೋಧನೆ ಮಾಡ್ತೇವೆ, ರಿಸರ್ಚ್ ಮಾಡ್ತೇನೆ, ನಾನೇ ತಿಳ್ಕೊಳ್ತೇನೆ, ಆಗೋದಿಲ್ಲ. ಸ್ವಯಂ ಏವಾತ್ಮನಾತ್ಮಾನಂ ವೇತ್ತಾತ್ಮಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಓ ಪುರುಷೋತ್ತಮನೇ, ಎಲ್ಲದರ ಮೂಲನೆ, ಎಲ್ಲದರ ಪ್ರಭುವೆ, ದೇವದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಕೃಷ್ಣ ಒಬ್ಬನೇ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ, ಇನ್ಯಾರು ಸಾಧ್ಯ ಇಲ್ಲ. ಕಥಂ ವಿದ್ಯಾಮಹಂ ಯೋಗೀನ್ ಸ್ಥಾಂ ತದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತೋಸಿ ಭಗವನ್ಮಯ. ಕೃಷ್ಣನೇ, ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವೋತ್ತಮ ಪರಮ ಪುರುಷನೇ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಅಮೃತಂ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವಿವರಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನ್ನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನ್ನಿಸುತ್ತದೆ. ಯಾಕಂದ್ರೆ ಅರ್ಜುನ ಕೃಷ್ಣನ ಶುದ್ಧ ಭಕ್ತ. ಹಾಗೆ ಕೃಷ್ಣನ ಒಂದು ಸಿರಿಗಳು ಮಹಿಮೆಯನ್ನು ಕೇಳಿದ್ರೆ ಅವ್ರಿಗೆ ಸಂತೋಷ ಆಗುತ್ತೆ. ಇವಾಗ ಹೇಗೆ ನಿಮ್ಗೆ ಯಾರೊಬ್ಬ ಸ್ನೇಹಿತರು ಇರ್ಬೋದು, ನೀವು ತುಂಬಾ ಅವ್ರಿಗೆ ಆತ್ಮೀಯ ಸ್ನೇಹಿತರಾಗಿದ್ರೆ ನಿಮಗೆ ಅವ್ರ ಮೇಲೆ ಒಂದು ಅಸೂಯ ಭಾವನೆ ಇರೋದಿಲ್ಲ. ತುಂಬಾ ಆತ್ಮೀಯವಾಗಿದ್ರೆ ಅವರು ದೊಡ್ಡ ಒಂದು ಸಾಹುಕಾರ ಕುಟುಂಬದವರು, ಇಲ್ಲಾಂದ್ರೆ ಒಂದು ದೊಡ್ಡ ಒಂದು ಯಾರೋ ಒಂದು ವಿಜ್ಞಾನಿ, ಒಂದು ಇದು ಅವರ ಸಂಬಂಧಿಕರು, ಇಲ್ಲಾಂದ್ರೆ ಅವರು ಅದ್ರ ಬಗ್ಗೆ ತಿಳಿದ್ರೆ ನಿಮಗೆ ಆನಂದ ಆಗುತ್ತೆ. ಓ, ನನ್ನ ಸ್ನೇಹಿತ ಇಷ್ಟು ದೊಡ್ಡ ವ್ಯಕ್ತಿನ, ಇಷ್ಟು ಒಂದು ಒಳ್ಳೆ ಕುಟುಂಬದಲ್ಲಿ ಕನೆಕ್ಷನ್ಸ್ ಇದೆ, ಇನ್ಫ್ಲೂಯೆನ್ಸಸ್ ಇದೆ, ಅದು ನಿಮ್ಗೇನೋ ಒಂದು ದ್ವೇಷ ಬರೋದಿಲ್ಲ, ನಿಮ್ಗೆ ಸಂತೋಷ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಅರ್ಜುನನು ಕೃಷ್ಣ ಸಹಜ ಭಕ್ತ. ಸೊ ಇಲ್ಲಿ ಅರ್ಜುನನು ಕೃಷ್ಣನಿಗೆ ಹೇಳ್ತಾರೆ, ನಿನ್ನ ಹೆಚ್ಚು ಹೆಚ್ಚು ಮಹಿಮೆಗಳನ್ನು ಕೇಳ್ತಾ ನನಗೆ ಇನ್ನು ಆನಂದ ಆಗ್ತಾ ಇದೆ. ಓ, ಕೃಷ್ಣನು ಎಲ್ಲ ಲೋಕಗಳು, ಎಲ್ಲ ದೇವತೆಗಳು, ಎಲ್ಲ ಬ್ರಹ್ಮಾಂಡಗಳು ಎಲ್ಲದಕ್ಕೂ ಮೂಲ. ಸೊ ಜಗದಂಡನಾಥ ಕೃಷ್ಣ ಅಂತ ಅರ್ಜುನ ಗೊತ್ತು. ಆದ್ರೆ ಕೃಷ್ಣನು ಯೋಗಮಾಯ ಶಕ್ತಿಯಿಂದ ತನ್ನ ಆಂತರಿಕ ಭಕ್ತರಿಗೆ ಅದನ್ನು ಮರೆಸಿ ಆತ್ಮೀಯ ಲೀಲೆಗಳನ್ನು ಕೃಷ್ಣ ಅನುಭವಿಸೋದು. ಸೊ ಈಗ ಭಗವದ್ಗೀತೆಯ ಮೂಲಕ ಕೃಷ್ಣ ಮತ್ತೆ ಅರ್ಜುನಿಗೆ ಇದೆಲ್ಲ ತೋರಿಸೋ ರೀತಿಯಲ್ಲಿ, ನಮಗೆ ತಿಳಿಸೋ ರೀತಿಯಲ್ಲಿ ಹೇಳ್ತಾ ಇರೋದ್ರಿಂದ ಅರ್ಜುನನಿಗೆ ಎಷ್ಟು ಕೃಷ್ಣನ ಬಗ್ಗೆ ಕೇಳೋದು ಅರ್ಜುನನಿಗೆ ಇನ್ನು ಆನಂದ ಆಗುತ್ತೆ. ಓ, ಕೃಷ್ಣ ಎಷ್ಟು ದೊಡ್ಡವ ಅಂತ. ಸೊ ಇಲ್ಲಿ ಅರ್ಜುನನ ಕೇಳೋ ಪ್ರಶ್ನೆಗೆ ಕೃಷ್ಣ ಹೇಳ್ತಾ ಇರೋದು, ಶ್ರೀ ಭಗವಾನ್ ಉವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹಿ ಆತ್ಮ ವಿಭೂತಯ ಪ್ರಾಧಾನ್ಯತ ಕುರು ಶ್ರೇಷ್ಠ ನಾಸ್ತಿ ಅಂತೋ ವಿಸ್ತರಸ್ಯ ಮೇ. ದೇವೋತ್ತಮ ಪರಮಪುರುಷನು ಹೀಗೆಂದನೋ, ಆಗಲಿ ಓ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದುದರಿಂದ ಪ್ರಧಾನವಾದುದನ್ನು ಮಾತ್ರ ಹೇಳುತ್ತೇನೆ. ಸೊ ಭಗವಂತರು ಮತ್ತೆ ಹೇಳ್ತಾ ಇರೋದೇ ವಿಷಯ ಸಂಪೂರ್ಣವಾಗಿ ನಮ್ಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೇಗೆ ನಾವು ಸ್ವಲ್ಪ ಎಷ್ಟು ಅರ್ಥ ಮಾಡ್ಕೊಳ್ಬೋದು ನಮ್ಮ ಶಕ್ತಿಯಿಂದ ಆಗಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಸೊ ಕೃಷ್ಣ ವಿಶೇಷವಾಗಿ ಇಲ್ಲಿ ಹೇಳ್ತಾ ಇರೋದು ಹೇಗೆ ಅಂದ್ರೆ, ಈ ಭೌತಿಕ ಜಗತ್ತಿನಲ್ಲಿ ನಾವು ತುಂಬಾ ಒಂದು ಶಕ್ತಿ ವಂತರಾದ ವ್ಯಕ್ತಿಗಳನ್ನ, ಇಲ್ಲ ವಸ್ತುಗಳನ್ನ, ಇಲ್ಲ ಒಂದು ಯಾವುದೋ ಒಂದು ಸಿರಿ ಒಂದು ವೈಭವಗಳನ್ನು ಪಡೆದ ವ್ಯಕ್ತಿ ವಸ್ತುಗಳನ್ನ ನೋಡ್ತೇವೆ. ಒಬ್ಬ ಸುಂದರವಾದ ವ್ಯಕ್ತಿ, ಒಬ್ಬ ಬಲಿಷ್ಠವಾದ ವ್ಯಕ್ತಿ, ಒಂದು ಕೀರ್ತಿವಂತರು, ಒಂದು ಜ್ಞಾನವಂತರು, ಒಂದು ವೈರಾಗಿಗಳು, ಈ ರೀತಿಯೆಲ್ಲ ನಾವು ಒಂದು ನೋಡ್ತೇವೆ. ಒಂದೊಂದು ಲಕ್ಷಣಗಳು ಒಬ್ಬೊಬ್ಬಲ್ಲಿ ಹೆಚ್ಚಾಗಿ ಕಾಣುತ್ತೆ. ಸೊ ಕೃಷ್ಣನು ಈ ರೀತಿಯಲ್ಲಿ ಇದರ ಮೂಲಕ ತನ್ನ ಒಂದು ಮಹಿಮೆಯನ್ನು ತಿಳಿಸುವ ಒಂದು ವಿಷಯ ಈ ಅಧ್ಯಾಯದಲ್ಲಿ. ಸೊ ಯಾಕಂದ್ರೆ ಕೃಷ್ಣನು ದೇವರು ದೊಡ್ಡವ ಅಂತ ಹೇಳ್ತೇವೆ, ಗಾಡ್ ಇಸ್ ಗ್ರೇಟ್ ಅಂತ ಹೇಳ್ತೇವೆ. ಎಷ್ಟು ದೊಡ್ಡವ ಭಗವಂತನ ಅಂತ ನಮಗೆ ತಿಳಿದಿಲ್ಲ. ಸೊ ಅದರ ಒಂದು ಸೂಚನೆ ಕೊಡ್ಲಿಕ್ಕೆ ಭಗವಂತನು ನಮ್ಗೆ ಈ ಭೌತಿಕ ಜಗತ್ತಿನಲ್ಲಿ ಒಂದು ಆಗುವ ಅನುಭವದ ಮೂಲಕ ಕೃಷ್ಣನು ತನ್ನ ಒಂದು ಸಿರಿಗಳನ್ನು ಹೇಳೋದಿಲ್ಲ. ಸೊ ಈ ರೀತಿಯಲ್ಲಿ ಕೃಷ್ಣ ನಾನು ಇದು ಅಂತ ಇಲ್ಲಿ ಹೇಳ್ತಾನೆ. ನಾನು ದೇವತೆಗಳಲ್ಲಿ ಇದು ನಾನು, ಇಲ್ಲಾಂದ್ರೆ ಅಷ್ಟು ಪರ್ವತಗಳಲ್ಲಿ ನಾನು ಹಿಮಾಲಯ, ನಾನೊಂದು ನೀರಿನ ಇದರಲ್ಲಿ ನಾನು ಸಾಗರ. ಸೊ ಆ ರೀತಿಯಲ್ಲಿ ಕೃಷ್ಣ ಹೇಳೋದು ಮಾತುಗಳು. ಅದು ಹೇಳೋದು ಅಂದ್ರೆ ಕೃಷ್ಣ ಅದು ಅಂತ ಅಲ್ಲ, ಎಲ್ಲವೂ ಕೃಷ್ಣನೇ ಒಂದು ರೀತಿಯಲ್ಲಿ. ಯಾಕಂದ್ರೆ ಎಲ್ಲವೂ ಕೃಷ್ಣ ಶಕ್ತಿಯೇ. ಭೌತಿಕ ಜಗತ್ತು ಅಂದ್ರೆ ಅದು ಕೃಷ್ಣನ ಕೆಳಗಿನ ಶಕ್ತಿ, ನಾವು ಜೀವಾತ್ಮ ನಾವು ಮೇಲ್ಮಟ್ಟದ ಶಕ್ತಿ. ಸೊ ಹಾಗೆ ಕೃಷ್ಣ ಶಕ್ತಿ, ಆದ್ದರಿಂದ ಕೃಷ್ಣನು ಅಂತ ಹೇಳ್ಬೋದು ನಾನೇ ಅಂತ. ಹೇಗೆ ಈ ದೇಹದಲ್ಲಿ ಈ ದೇಹದ ಕೈಗಳು ಇದು ನಾನು ಅಂತ ಹೇಳ್ಬೋದು, ಆ ಕಣ್ಣು ಕಾಲುಗಳು ನಾನು ಅಂತ ಹೇಳ್ಬೋದು, ಯಾಕಂದ್ರೆ ಅದು ನನ್ನ ದೇಹದ ಭಾಗ. ಸೊ ಆ ರೀತಿಯಲ್ಲಿ ಅದು ನಾನು ಅಂತ ನಾನು ಹೇಳ್ತೇನೆ. ಇದು ನಾನು ಅಂತ ಹೇಳ್ತೇನೆ. ಆದ್ರೆ ಇದು ಒಂದು ಭಾಗ, ಇದು ಸಂಪೂರ್ಣ ದೇಹದ ಒಂದು ಭಾಗ. ಸೊ ಆ ರೀತಿಯಲ್ಲಿ ಕೃಷ್ಣ ಈ ಒಂದು ಭೌತಿಕ ಅಭಿವ್ಯಕ್ತಿ ಏನಿದೆ, ಮೆಟೀರಿಯಲ್ ಮ್ಯಾನಿಫೆಸ್ಟೇಷನ್, ಇದನ್ನು ಒಂದೊಂದು ಭಾಗವನ್ನು
ಯಾವ್ದು ಉತ್ತಮವಾದದ್ದು ಯಾವ್ದೊಂದು ವಿಷಯ ವಸ್ತು ಇದೆ ಅದನ್ನು ಇದು ತೋರಿಸ್ತಾ ಅದು ನಾನು ಅಂತ ಹೇಳ್ತಾರೆ. ಅದು ನಾನು ಅಂದ್ರೆ ಕೃಷ್ಣ, ಅದು ಕೃಷ್ಣನ ಇದು ಮಹಿಮೆಯನ್ನು ಅದರ ಮೂಲಕ ನಾವು ನೋಡ್ಬೋದು. ಕೃಷ್ಣನ ಶಕ್ತಿಯಿಂದ ಅದು ಅಸ್ತಿತ್ವದಲ್ಲಿ ಅಂತ ತಿಳ್ಕೊಳ್ಬಹುದು. ಸೊ ಆ ರೀತಿಯಲ್ಲಿ ಕೃಷ್ಣ ಈಗ ಹೇಳೋದು ಅದು ನಾನು ಅಂತ ಇಲ್ಲಿ ಹೇಳೋದು. ಇಲ್ಲಿ ಕೃಷ್ಣ ಹೇಳೋದು ಅದು 21ರಿಂದ 38ನೇ ಶ್ಲೋಕ ಅಲ್ಲಿ ಹೇಳೋದು ಆದಿತ್ಯರಲ್ಲಿ ನಾನು ವಿಷ್ಣು. ಸೊ ಆದಿತ್ಯರು ಅಂದ್ರೆ 12 ಜನ ಆದಿತ್ಯ ಮಕ್ಕಳು, ಕಶ್ಯಪ ಮುನಿ ಮತ್ತೆ ಅದಿತಿ ಇವರ ಸಂತಾನ ಮಕ್ಕಳಾಗಿ 12 ಜನ ಇವರು ದೇವತೆಗಳು ಹುಟ್ಟುತ್ತಾರೆ. ಇಂದ್ರನು ಕೂಡ ಅದರಲ್ಲಿ ಒಬ್ಬರು. ಸೊ ನಿಮಗೆ ಗೊತ್ತಿದ ಹಾಗೆ ವಾಮನ ದೇವರು ಅವರ ಮಗನಾಗಿ ಹುಟ್ಟೋದು. ಸೊ ಹಾಗೆ ವಾಮನ ದೇವ ಈ 12 ಜನ ಆದಿತ್ಯರಲ್ಲಿ ಶ್ರೇಷ್ಠ ಭಗವಂತನ ಅವತಾರ. ಸೊ ಹಾಗೆ ಕೃಷ್ಣ ಹೇಳ್ತಾರೆ ಆದಿತ್ಯರಲ್ಲಿ ನಾನು ವಿಷ್ಣು. ಬೆಳಕು ಕೊಡೋ ವಸ್ತುಗಳಿಗೆ ನಾನು ಸೂರ್ಯ. ಎಷ್ಟೋ ಬೆಳಕು ಕೊಡೋ ವಸ್ತುಗಳಿವೆ ಈ ರಾತ್ರಿ ಹೊತ್ತು ನಮ್ಗೆ ಬೇಕು. ಇವಾಗ ಒಂದ್ಸಲ ಕರೆಂಟ್ ಹೋಗ್ಬಿಡುತ್ತೆ, ಅವಾಗ ಒಂದು UPS ಇಟ್ಕೊಳ್ಬೇಕು, ಇಲ್ಲ ಅಂದ್ರೆ ಒಂದು ಜನರೇಟರ್ ಇಡಬೇಕು, ಇಲ್ಲ ಏನೇನೋ ನಾವು ವ್ಯವಸ್ಥೆಗಳು ಮಾಡ್ತೇವೆ. ಆದ್ರೆ ಭಗವಂತನ ವ್ಯವಸ್ಥೆ ನೋಡಿ, ಬೆಳಿಗ್ಗೆ ಉದಯ ಆಗೋದೆ ಒಂದು ಬಲ್ಬ್ ಅಷ್ಟೇ. ಕೃಷ್ಣನ ಒಂದು ಬಲ್ಬ್ ಹಚ್ಚಿದಾನೆ, ಅದಕ್ಕೆ ಏನು ಅಯ್ಯೋ ಶಟ್ ಡೌನ್ ಆಯ್ತಪ್ಪ, ಪ್ರಾಬ್ಲಮ್ ಆಯ್ತಪ್ಪ, ಏನೂ ಇಲ್ಲ. ಅದು ಬೆಳಿಗ್ಗೆ ಉದಯ ಆದ್ರೆ ಸಂಜೆವರೆಗೂ ಇದೆ ಸೂರ್ಯ. ನಮ್ಗೇನು ನಾವು ವರಿ ಮಾಡೋ ಅಗತ್ಯ ಇಲ್ಲ. ಸೊ ಹೀಗೆ ಭಗವಂತನ ಶಕ್ತಿ. ಸೊ ನಾವು ಎಷ್ಟು ವ್ಯವಸ್ಥೆ ಮಾಡ್ತೇವೆ, ಆದ್ರೆ ಭಗವಂತನ ಚಿಕ್ಕ ಒಂದಿದೆ ಅಷ್ಟೇ, ಅವನ ಶಕ್ತಿ ಅವನಾಯ್ತು. ಸೊ ಇಲ್ಲಿ ಹಾಗೆ ಕೃಷ್ಣ ಹೇಳ್ತಾರೆ ಕೃಷ್ಣ ನೋಡ್ರೆ ನಾವು ನೋಡ್ಬೋದಂತೆ. ನಾವು ಕಣ್ಣುಗಳು ನಾನೆಲ್ಲ ನೋಡ್ಬೇಕು, ಭಗವಂತ ಎಲ್ಲಿದ್ದಾನೆ ತೋರಿಸಿ ನಮಗೆ, ನಾನು ನಂಬೋದಿಲ್ಲ. ಆದ್ರೆ ನೋಡೋ ಶಕ್ತಿ ಇದೆಯಾ ಕಣ್ಣುಗಳಿಗೆ? ನಮ್ಮ ಕಣ್ಣುಗಳೇ ಅದ್ ಬೆಳಕಿದ್ರೆ ನಮ್ಗೆ ನೋಡ್ಬೋದು, ಅಂಧಕಾರದಲ್ಲಿ ನೋಡ್ಲಿಕ್ಕೆ ಆಗಲ್ಲ ನಮ್ಗೆ. ಸೊ ಹಾಗೆ ಕೃಷ್ಣನ ಕಣ್ಣು ಇದು ಸೂರ್ಯ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ. ಹೇಗೆ ಕೃಷ್ಣನು ನೋಡಿದ್ರೆ ಸೂರ್ಯನ ತೆಗೆದು ಆಗ ನಾವು ನೋಡ್ಬೋದು. ಇವಾಗ ಹಗಲೇ ಇಲ್ಲ ಅಂದ್ರೆ ಸೂರ್ಯ ಇಲ್ಲ ಅಂದ್ರೆ ಏನು ಎಷ್ಟೊತ್ತು ಅಂತ ಇದೆಲ್ಲ ನಮ್ಮ ವ್ಯವಸ್ಥೆಗಳು ಎಲ್ಲ ಟರ್ಬೈನ್ಸ್ ಜನರೇಟರ್ಸ್ ಎಷ್ಟೊತ್ತು ಸಮಯ ಕೆಲಸ ಆಗೋದಿಲ್ಲ. ಸೊ ಭಗವಂತನ ನೋಡಿದಾಗ ನಾವು ಈ ಕಣ್ಣುಗಳ ಮೂಲಕ ನೋಡ್ಬೋದು. ಸೊ ಇಲ್ಲ ಅಂದ್ರೆ ನಾವು ನೋಡ್ಲಿಕ್ಕೆ ಆಗಲ್ಲ. ಸೊ ಹಾಗೆ ಕೃಷ್ಣ ಹೇಳ್ತಾ ಇರೋದು ಆ ಬೆಳಕಿನಲ್ಲಿ ಕೊಡೋ ವಸ್ತುಗಳೆಲ್ಲದರಲ್ಲೂ ನಾನು ಸೂರ್ಯ. ಸೊ ಕೃಷ್ಣ ಶಕ್ತಿಯನ್ನು ನೋಡ್ಬೋದು. ಕೃಷ್ಣ ಶಕ್ತಿಯಿಂದ ಅದು ಅಷ್ಟು ಎಷ್ಟು ಇದಿದೆ ಅಂದ್ರೆ ಅದೇನು ಯಾವಾಗ್ಲೂ ಮುಗಿಯುತ್ತೆ ಅನ್ನೋದೇ ಇಲ್ಲ. ನಾವು ಸೃಷ್ಟಿ ಮಾಡೋದು ಏನಾದ್ರೂ ಒಂದ್ ಸ್ವಲ್ಪ ವರ್ಷಗಳ ಮೇಲೆ ಪೆಟ್ರೋಲ್ ಖಾಲಿ ಆಗುತ್ತೆ, ಗ್ಯಾಸ್ ಖಾಲಿ ಆಗುತ್ತೆ, ನಿಮ್ಗೆ ಖಾಲಿ ಆಗುತ್ತೆ. ಅದು ಕೃಷ್ಣ ಕೊಡ್ತಾ ಇರೋ ಇದು ಸೌರಶಕ್ತಿ, ಅದಕ್ಕೇನು ಖಾಲಿ ಆಗೋದೇ ಇಲ್ವಾ ಅನ್ಸುತ್ತೆ. ಇಲ್ಲ, ಅದು ಕೂಡ ಅಂತ್ಯ ಇದೆ, ಅದಕ್ಕೊಂದು ಸಮಯ ಇದೆ. ಆದ್ರೆ ಅಷ್ಟು ಅಮಿತವಾದ ಶಕ್ತಿ ಕೃಷ್ಣನದು. ಎಲ್ಲ ಮರುತರು ದೇವತೆಗಳು, ಅದರಲ್ಲಿ ಮರೀಚಿ ನಾನು, ಇದು ಗಾಳಿ ದೇವತೆಗಳು ಅಂತ ಹೇಳ್ತಾರೆ ಅವರು. ಸೊ ಅದರಲ್ಲಿ ಅವರು 49 ಜನ, ಅದರಲ್ಲಿ ಮರೀಚಿ ಒಬ್ಬ ಪ್ರಾಧಾನ್ಯ ವ್ಯಕ್ತಿ. ಎಲ್ಲ ನಕ್ಷತ್ರಗಳಲ್ಲಿ ನಾನು ಶಶಿ. ನಕ್ಷತ್ರ ಅಂದ್ರೆ ರಾತ್ರಿ ಹೊತ್ತು ನಮಗೆ ಬೆಳಕು ಕೊಡೋ ಇವರು ಗ್ರಹಗಳು. ಆದರೆ ಅದರಲ್ಲಿ ಚಂದ್ರ ಕೊಡೋ ಒಂದು ಬೆಳಕು, ಅದ್ರ ಕೊಡೋ ಒಂದು ಇದು ಎಲ್ಲ ನಕ್ಷತ್ರಗಳು ಏನ್ ಹೇಳ್ತಾರೆ, ಏನ್ ಪ್ರಯೋಜನ ಅಷ್ಟು ನಕ್ಷತ್ರಗಳು ಇಟ್ಕೊಂಡು, ಒಂದು ಚಂದ್ರ ಸಾಕು ರಾತ್ರಿ ಹೊತ್ತು ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಹೇಳ್ತಾರೆ ಎಷ್ಟೋ ಜನ ಅವಿವೇಕಿಗಳ ಬದಲು ಒಬ್ಬ ಸರಿಯಾದ ಒಂದು ವ್ಯಕ್ತಿ, ಒಂದು ಸುಸಂಸ್ಕೃತವಾದ ಒಬ್ಬ ಭಕ್ತನಿದ್ರೆ ಸಾಕು ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಹೇಳೋದು ಇದು ನಕ್ಷತ್ರ. ಎಲ್ಲ ನಕ್ಷತ್ರಗಳಲ್ಲಿ ನಾನು ಚಂದ್ರ. ಎಲ್ಲ ವೇದಗಳಲ್ಲಿ ಸಾಮವೇದ. ಎಲ್ಲ ದೇವತೆಗಳಲ್ಲಿ ಇಂದ್ರ, ಯಾಕಂದ್ರೆ ಇಂದ್ರ ದೇವರು ಅವರ ರಾಜರು, ದೇವೇಂದ್ರ. ಇಂದ್ರಿಯಗಳಲ್ಲಿ ಮನಸ್ಸು ಪ್ರಧಾನವಾದದ್ದು. ಎಲ್ಲ ಜೀವಿಗಳಲ್ಲಿ ನಾನು ಚೇತನ. ಸೊ ಜೀವಿಗಳಲ್ಲಿ ನಮಗೆ ಪ್ರಜ್ಞೆ, ಸೊ ಕಾನ್ಶಿಯಸ್ನೆಸ್, ಅದು ಕೃಷ್ಣ ಹೇಳಿದ ನಾನು, ನನ್ನ ಶಕ್ತಿ, ಅದು ನಾನಿಂದ ಅದು ವ್ಯಕ್ತವಾಗಿದೆ. ಇದೆ ಈ ದೇಹಕ್ಕೆ ಒಂದು ಬೆಲೆ ಇದೆ. ಇಲ್ಲ ಅಂದ್ರೆ ಏನ್ ಬೆಲೆ ಇದೆ ಈ ದೇಹಕ್ಕೆ? ಅದು ಯಾರದು ದೊಡ್ಡ ಅಷ್ಟು ಬಲವಂತರಾದ ಪ್ರಧಾನಿ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಇನ್ನೊಂದು ಸುಂದರವಾದ ವ್ಯಕ್ತಿ ಆಗಿರ್ಬೋದು, ಯಾರು ಅದನ್ನ ಲೆಕ್ಕ ಮಾಡೋದಿಲ್ಲ. ಅಚೇತನ ಆತ್ಮ ಇರೋವರೆಗೂ ಮಾತ್ರ ಆ ದೇಹಕ್ಕೆ ಬೆಲೆ. ಸೊ ಕೃಷ್ಣ ಹೇಳ್ತಾನೆ ಅಚೇತನ ನಾನು, ಅದು ನಾನು ಅಂದ್ರೆ ಅದರ ಶಕ್ತಿ, ಕೃಷ್ಣ ಶಕ್ತಿ. ರುದ್ರ, ಎಲ್ಲ ರುದ್ರಗಳಲ್ಲಿ 11 ರುದ್ರಗಳಿದ್ದಾರೆ, ಶಿವನ ವಿಸ್ತರಣೆಗಳು. ಅದರಲ್ಲಿ ನಾನು ಶಿವ ಪ್ರಾಧಾನ್ಯವಾದ ಶಂಕರ. ಯಕ್ಷ ಮತ್ತು ರಾಕ್ಷಸರಲ್ಲಿ ಕುಬೇರ, ದೇವತೆಗಳ ಕೋಶಾಧಿಕಾರಿ. ಪುರೋಹಿತರಲ್ಲಿ ಬೃಹಸ್ಪತಿ, ಸೊ ಇಂದ್ರನ ಗುರು ಅವರು, ಅಷ್ಟು ಬುದ್ಧಿವಂತರು, ಅಷ್ಟು ವಿದ್ವಾಂಸರು, ಜ್ಞಾನಿಗಳು. ಸೊ ಆ ಪುರೋಹಿತರಲ್ಲಿ ಬೃಹಸ್ಪತಿ. ಎಲ್ಲ ಸೇನಾಧಿಪತಿಗಳಲ್ಲಿ ನಾನು ಸ್ಕಂದ, ಕಾರ್ತಿಕೇಯ, ಶಿವ ಪಾರ್ವತಿಯ ಮಗ. ಅವರು ದೇವತೆಗಳ ಪರವಾಗಿ ಅವರೇ ಸೇನಾನಿಯಾಗಿ ದಾನವರ ವಿರುದ್ಧ ಯುದ್ಧ ಮಾಡೋದಾಗ್ಬೋದು, ಇಲ್ಲಿ ಲೋಕ ಕಲ್ಯಾಣಕ್ಕಾಗಿ ಅವರು ಇದು ಮಾಡೋದಾಗ್ಬೋದು. ಸೊ ಕೃಷ್ಣ ಹೇಳ್ತಾರೆ ಅದು ನಾನು ಅಂತ ಹೇಳ್ತಾ ಇದ್ದಾರೆ. ಅದೇ ಆ ಶಕ್ತಿ, ಕೃಷ್ಣ ಶಕ್ತಿ ಅವರ ಮೂಲಕ ವ್ಯಕ್ತವಾಗಿ ಕಾಣುತ್ತೆ ನಮ್ಗೆ. ಸರಸ್ಸುಗಳಲ್ಲಿ ಸಮುದ್ರ, ಕಂಪನಗಳಲ್ಲಿ ಓಂಕಾರ, ಯಜ್ಞಗಳಲ್ಲಿ ಜಪಯಜ್ಞ. ಯಜ್ಞಾನಾಂ ಜಪಯಜ್ಞೋಸ್ಮಿ. ಇದೇನ್ ನಾವು ಹೇಳ್ತಾ ಇದ್ದೇವೆ ಎಲ್ಲರಿಗೂ ಮನವಿ, ನಮ್ಮ ರಿಕ್ವೆಸ್ಟ್, ನೀವು ದಯವಿಟ್ಟು ಹರೇ ಕೃಷ್ಣ ಜಪಿಸಿ ಅಂತ. ಇದೇ ಈ ಮಾರ್ಗ, ಯಜ್ಞ, ಈ ಮಾರ್ಗವನ್ನು ಕೃಷ್ಣನೇ ಹೇಳ್ತಾ ಇರೋದು. ಎಲ್ಲ ಯಜ್ಞ ವಿಧಾನಗಳಲ್ಲಿ ಇದು ಶ್ರೇಷ್ಠೋತ್ತಮವಾದದ್ದು ಅಂತ. ಯಜ್ಞಾನಾಂ ಜಪಯಜ್ಞೋಸ್ಮಿ.
ಸ್ಥಾವರಾಣಂ ಚ ಹಿಮಾಲಯ, ಎಲ್ಲ ಚಲನೆ ಇಲ್ಲದ ವಸ್ತುಗಳಲ್ಲಿ ಹಿಮಾಲಯ, ಎಲ್ಲ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ, ಎಲ್ಲ ಋಷಿಗಳಲ್ಲಿ ನಾರದ ಋಷಿ, ದೇವರ್ಷಿ ನಾರದ, ಗಂಧರ್ವರಲ್ಲಿ ಅಷ್ಟು ಹಾಡು ಹಿಂಪಾಗಿ ಆಡೋರಲ್ಲಿ ಚಿತ್ರರಥ, ಸಿದ್ಧರಲ್ಲಿ ಕಪಿಲ ದೇವ, ಕಪಿಲ ಮುನಿ ಭಗವಂತನ ಅವತಾರವೇ, ನೇರವಾದ ಅವತಾರ ವಿಷ್ಣು. ಎಲ್ಲ ಕುದುರೆಗಳಲ್ಲಿ ಉಚ್ಚೈಶ್ರವ, ಗಜಗಳಲ್ಲಿ ಆ ಯಾನೆಗಳಲ್ಲಿ ಗಜೇಂದ್ರ ಆ ಐರಾವತ. ಸೊ ಐರಾವತ ಇದು ಇಂದ್ರನ ವಾಹನ. ಸೊ ಮತ್ತೆ ಉಚ್ಚೈಶ್ರವ ಅನ್ನೋ ಕುದುರೆ ಅವರು ಬಲಿ ಮಹಾರಾಜರ ಕುದುರೆ. ಸೊ ಇದು ಆ ಸಮುದ್ರ ಮಂಥನ ಸಮಯದಲ್ಲಿ ಉತ್ಪತ್ತಿಯಾದ ವಿಶೇಷವಾದ ಒಂದು ಪ್ರಾಣಿಗಳು. ಸೊ ಅವರ ಮಹತ್ವ ಇದೆ. ಸೊ ಕೃಷ್ಣ ಹೇಳ್ತಾರೋ ಅದು ನಾನು ಅಂತ ಹೇಳ್ತಾರೆ. ಮನುಷ್ಯರಲ್ಲಿ ನಾನು ರಾಜ, ಭಗವಂತನ ಪ್ರತಿನಿಧಿನೇ ಅಂತ ರಾಜನಿಗೆ ಅಷ್ಟು ಮರ್ಯಾದೆ ಕೊಡ್ತಾರೆ. ನರದೇವ ಅಂತ ಒಂದು ಕೊಡೋ ಮರ್ಯಾದೆ ಇದೆ. ಎಲ್ಲ ಆಯುಧಗಳಲ್ಲಿ ವಜ್ರಾಯುಧ ಅಂದ್ರೆ ಇಂದ್ರದೇವರು ಅವರ ಆಯುಧ. ಅದರ ಮೂಲಕವೇ ನಮಗೆ ಮಳೆ ಎಲ್ಲ ಬರೋದು. ಅದು ತುಂಬಾ ಶಕ್ತಿಯುತವಾದ ಆಯುಧ. ಎಲ್ಲ ಗೋವುಗಳಲ್ಲಿ ಸುರಭಿ ದೇವತಾ ಲೋಕಗಳಲ್ಲಿ ಉನ್ನತವಾಗಿ, ಇನ್ಫ್ಯಾಕ್ಟ್ ಸುರಭಿ ಗೋವುಗಳೇ ಗೋಲೋಕದಲ್ಲಿ ಇರೋದು, ಅದು ಉನ್ನತ ಲೋಕದಲ್ಲಿ. ಈಗ ದೇವತಾ ಲೋಕದಲ್ಲಿ ಒಂದೊಂದು ಕಾಮಧೇನು ಅಂತ ಇರ್ಬೋದೇನೋ. ಪ್ರಜಾ ಉತ್ಪತ್ತಿಗೆ ಕಾರಣಗಳಲ್ಲಿ ಕಂದರ್ಪ, ಸರ್ಪಗಳಲ್ಲಿ ವಾಸುಕಿ, ಬಹು ಎಳೆಗಳ ನಾಗರರಲ್ಲಿ ಅನಂತ. ಸೊ ಅನಂತ ಕೂಡ ಅನಂತ ಶೇಷ, ಭಗವಂತನ ಒಂದು ಶಕ್ತಿಯಾವೇಶ ಅವತಾರ ಅಂತ ಹೇಳ್ಬೋದು, ನೇರ ವಿಸ್ತರಣೆ ಅಂತ ಹೇಳ್ಬೋದು ಅದರ ಬಗ್ಗೆ. ಜಲವಾಸಿಗಳಲ್ಲಿ ವರುಣ, ಪಿತೃದೇವತೆಗಳಲ್ಲಿ ಅರ್ಯಮ, ಶಾಸನ ನಿರ್ವಹಿಸುವವರಲ್ಲಿ ಯಮ. ಸೊ ಯಮದಂಡ ಅಂತ ಹೇಳೋದು, ಅವರೊಂದು ಶಾಸನ ಕೊಟ್ರೆ, ಅವರೊಂದು ತೀರ್ಪು ಕೊಟ್ರೆ ಯಾರು ಅದನ್ನ ಉಲ್ಲಂಘಿಸಕ್ ಆಗೋದಿಲ್ಲ. ಹೀಗೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್, ಚೀಫ್ ಜಸ್ಟಿಸ್ ಅಲ್ಲಿಂದ ಬಂತು ಅಂದ್ರೆ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಯಾವ ಒಂದು ದೊಡ್ಡ ಅಧಿಕಾರಿ ಏನೇ ಇದ್ರು ಕೂಡ ಅವರು ಕೂಡ ಶಿಕ್ಷೆಗೆ ಗುರಿ ಆಗ್ಬೇಕು. ಸೊ ಆ ರೀತಿಯಲ್ಲಿ ಯಮದಂಡ, ಯಮರಾಜ ಅವರು ಭಗವಂತನ ಪ್ರತಿನಿಧಿಯಾಗಿ ಅವ್ರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ದೈತ್ಯರಲ್ಲಿ ಭಕ್ತ ಪ್ರಹ್ಲಾದ, ಹುಟ್ಟೋದು ಒಂದು ದಾನವ ವಂಶರಾಗ್ಬೋದು, ಅವ್ರ ತಂದೆ ಹಿರಣ್ಯಕಶಿಪು, ಆದ್ರೂ ಕೂಡ ಭಗವಂತನ ಶ್ರೇಷ್ಠ ಭಕ್ತರು. ಸೊ ಆ ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ. ಕ್ಷಯವನ್ನುಂಟು ಮಾಡುವುದರಲ್ಲಿ ಕಾಲ, ಎಲ್ಲವನ್ನೂ ಸಮಯ ತಾನು ನಾಶ ಮಾಡಿಬಿಡುತ್ತೆ. ಯಾವುದು ಕೂಡ ಶಾಶ್ವತವಿಲ್ಲ ಭೌತಿಕ ಜಗತ್ತಿನಲ್ಲಿ. ಸೊ ಆ ಸಮಯ ಕಾಲ, ಆ ಒಂದು ಫೋರ್ಸ್, ಅದು ಕೃಷ್ಣ ಹೇಳಿದ್ರೆ ಅದು ನಾನು. ಅದು ಪ್ರಾಣಿಗಳಲ್ಲಿ ಸಿಂಹ, ಯಾಕಂದ್ರೆ ಸಿಂಹ ಅಷ್ಟು ಶೌರ್ಯ, ಅಷ್ಟು ಇದಾಗಿ ಅದು. ಪಕ್ಷಿಗಳಲ್ಲಿ ಗರುಡ, ಪರಿಶುದ್ಧಗೊಳಿಸುವುದರಲ್ಲಿ ವಾಯು, ಶಸ್ತ್ರಧಾರಿಗಳಲ್ಲಿ ರಾಮ. ಸೊ ರಾಮ ಭಗವಂತನ ಅವತಾರವೇ. ಮೀನುಗಳಲ್ಲಿ ನಾನು ತಿಮಿಂಗಲ, ಮಕರ. ಸೊ ಹೇಳೋದು ನಾವು ಶಾರ್ಕು ಮತ್ತೆ ತಿಮಿಂಗಲ, ಇದೆಲ್ಲ ಅಷ್ಟು ದೊಡ್ಡ ಇದು. ನದಿಗಳಲ್ಲಿ ಗಂಗಾ ನದಿ, ಅಷ್ಟು ಪವಿತ್ರ ನದಿ. ಸೃಷ್ಟಿಗಳಲ್ಲಿ ಆದಿ ಅಂತ್ಯ ಮಧ್ಯ. ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ, ಎಷ್ಟೆಷ್ಟೋ ಜ್ಞಾನಗಳಿದೆ. ರಾಜವಿದ್ಯೆ ಅಂತ ಹಿಂದೆ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ರು, ಆತ್ಮವಿದ್ಯೆ. ಎಲ್ಲ ತಾರ್ಕಿಕರಲ್ಲಿ ನಿರ್ಣಾಯಕ ಸತ್ಯ. ಅಕ್ಷರಗಳಲ್ಲಿ ಆ ಇಲ್ಲದೆ ಯಾವ ಅಕ್ಷರಗಳು ಇಲ್ಲ. ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ರಾಮ ಕೃಷ್ಣ ಆ ತರ ಎರಡು ಪದಗಳು ಸಂಯೋಗ. ನಾರಿಯಗಳಲ್ಲಿ ಖ್ಯಾತಿ, ಅದೃಷ್ಟ, ಮಾತು, ನೆನಪು, ಬುದ್ಧಿವಂತಿಕೆ, ವಿಧೇಯತೆ ಮತ್ತು ತಾಳ್ಮೆ. ಈ ದಿವ್ಯ ಗುಣಗಳು ಯಾರ ಹತ್ರಲ್ಲಾದ್ರೂ ಇದ್ರೆ ಅವರ ಜೀವನ ಪಾವನವಾದದ್ದು ಅಂತ ಹೇಳೋದು. ಸರ್ವಭಕ್ಷಕವಾದ ಮೃತ್ಯುವು ನಾನೇ. ಎಲ್ಲ ಹಿಂಪಾದ ಸ್ತುತಿ ಗೀತೆಗಳಲ್ಲಿ ಬೃಹತ್ ಸಾಮ, ಎಲ್ಲ ಕವನಗಳಲ್ಲಿ ಗಾಯತ್ರಿ, ಎಲ್ಲ ಮಾಸಗಳಲ್ಲಿ ಮಾರ್ಗಶೀರ್ಷ, ಎಲ್ಲ ಋತುಗಳಲ್ಲಿ ಕುಸುಮಾಕರ, ಮತ್ತೆ ಎಲ್ಲ ಮೋಸ ಮಾಡೋ ವಸ್ತುಗಳಲ್ಲಿ ನಾನು ಜೂಜು. ಯಾಕಂದ್ರೆ ಜೂಜು ಅನ್ನೋದು ಅದೊಂದು ಎಲ್ಲ ಮೋಸದ ಪ್ರಕ್ರಿಯೆ ಅದು. ಸೊ ಹಾಗಾಗಿ ಕೃಷ್ಣ ಹೇಳಿದ್ರೆ ಅದರಲ್ಲಿ ನಾನು ಅದು ಅಂತ ಹೇಳ್ತಾರೆ. ಸೊ ಯಾವುದು ಒಂದು ಉನ್ನತವಾದ ಯಾವ ವಿಷಯದಲ್ಲಿ ನೋಡು ಕೃಷ್ಣ ಹೇಳ್ತಾರೆ ಅದು ನಾನು, ಅದು ನನ್ನಿಂದಲೇ ಅದು ಅದರ ಅಸ್ತಿತ್ವ ಇದೆ. ಆ ರೀತಿಯಲ್ಲಿ ಕೃಷ್ಣನ ಒಂದು ದೊಡ್ಡ ಸ್ಥಿತಿಯನ್ನು ನೋಡ್ಬೇಕು, ಅವನ ಒಂದು ಇದನ್ನು ಅಸ್ತಿತ್ವವನ್ನು ಅರ್ಥ ಮಾಡ್ಕೊಳ್ಬಹುದು ಅಂತ ಕೃಷ್ಣ ಈ ರೀತಿಯಲ್ಲಿ ಈ ಭೌತಿಕ ಜಗತ್ತಿನ ಅನುಭವ ಮೂಲಕ ನಾವು ಹೇಗೆ ಭಗವಂತನ ತಿಳಿಬಹುದು ಅಂತ ಭಗವಂತನು ಇಲ್ಲಿ ಹೇಳ್ತಾ ಇರೋದು. ಪಾಂಡವರಲ್ಲಿ ನಾನು ಅರ್ಜುನ, ಋಷಿಮುನಿಗಳಲ್ಲಿ ನಾನು ವೇದವ್ಯಾಸ, ಚಿಂತಕರಲ್ಲಿ ನಾನು ಶುಕ್ರಾಚಾರ್ಯ, ಎಲ್ಲ ಶಿಕ್ಷೆ ಕೊಡೋದರಲ್ಲಿ ಶಿಕ್ಷೆ ಅನ್ನೋದು ಅದು ಏನದು ಪನಿಷ್ಮೆಂಟ್ ಅದು ಇದಾಗುತ್ತೆ, ಮರಣ ದಂಡನೆ, ಆ ರೀತಿಯಲ್ಲಿ ಅದು ನಾನು ಅಂತ. ಎಲ್ಲ ಜಯ ಸಾಧಿಸುವ ವಸ್ತುಗಳಲ್ಲಿ ಆ ನೀತಿಗೆ ಜಯ, ಕೊನೆಗೆ ಸತ್ಯಮೇವ ಜಯತೆ. ಸೊ ಕೃಷ್ಣ ಆ ರೀತಿಯಲ್ಲಿ ಹೇಳ್ತಾನೆ. ಎಲ್ಲ ಗುಹ್ಯವಾದದರಲ್ಲಿ ಮೌನ, ಎಲ್ಲ ಬುದ್ಧಿವಂತರಲ್ಲಿ ಆ ಬುದ್ಧಿ ನಾನು. ಸೊ ಎಷ್ಟು ನೊಬೆಲ್ ಪ್ರೈಸ್ ಇದು ಅದು ಎಲ್ಲ ಕೊಡ್ತೇವೆ, ಆ ಬುದ್ಧಿ ಅದು ಕೃಷ್ಣನಿಂದನೇ ಬರ್ತಾ ಇರುತ್ತೆ. ಸೊ ಹೀಗೆ ಯಾವ ವಿಚಾರವಾಗಿ ನಾವು ನೋಡಿದ್ರು ಕೂಡ ಒಂದು ದೊಡ್ಡತನವನ್ನು ನೋಡೋದು ಅದು ಕೃಷ್ಣನ ಒಂದು ವ್ಯಕ್ತಿ ಗುಣವೇ ಅದು ವ್ಯಕ್ತವಾಗ್ತಾ ಇರೋದು. ಕೃಷ್ಣನ ಅನುಗ್ರಹದಿಂದನೇ ಅದು ಅಸ್ತಿತ್ವದಲ್ಲಿದೆ ಅಂತ ನಾವು ತಿಳ್ಕೊಳ್ಬಹುದು ಅಂತ ಕೃಷ್ಣ ಈ ರೀತಿಯಲ್ಲಿ ಈ ನಾವು ನೋಡೋ ಒಂದು ಅನುಭವದಲ್ಲಿ ನೋಡೋ ಒಂದು ವಸ್ತುಗಳು, ವ್ಯಕ್ತಿಗಳಿಂದ ತನ್ನ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಅಧ್ಯಾಯದಲ್ಲಿ ಈ ವಿಭೂತಿಗಳು ಅಂತ ಹೇಳ್ತಾರೆ. ತನ್ನ ಕೀರ್ತಿ, ತನ್ನ ಹಿರಿಮೆ, ತನ್ನ ಸಿರಿಗಳನ್ನು, ವೈಭವವನ್ನು ಕೃಷ್ಣ ಹೇಳ್ತಾ ಇರೋದು.
ಸೊ ಇದೆಲ್ಲ ಹೇಳಿದ್ಮೇಲೆ ಕೃಷ್ಣ ಹೇಳೋದು, ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತದಸ್ತಿ ವಿನಾಯತ್ ಮಯಾ ಭೂತಂ ಚರಾಚರಂ. ಅರ್ಜುನ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸೋ ಬೀಜ. ಸೊ ಬೀಜ ಇಂದನೇ ಎಲ್ಲ ಮರ ಬರೋದು. ಸಾರಿ ಫೀಲ್ ಕೃಷ್ಣ ಹೇಳ್ತೇವೆ, ಎಲ್ಲವೂ ನಾನೇ ಮೂಲ. ನಾನಿಲ್ಲದೆ ಅಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ. ನಾನ್ ತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷತ್ ಬುದ್ಧೇಶತೋ ಪ್ರೋಕ್ತ ವಿಭೂತೆ ವಿಸ್ತರೋ ಮಯಾ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆಯಷ್ಟೇ. ಸೊ ಆಕ್ಚುಲಿ ಭಗವಂತನ ಬಗ್ಗೆ ನಮಗೆ ನಾವೇ ಚಿಂತನೆ ಮಾಡ್ಬೇಕು ಅಂದ್ರೆ ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸಿಂದ ಅದು ಸಾಧ್ಯ ಇಲ್ಲ. ಸೊ ಹಾಗೆ ಭಗವಂತನ ಅವತರಿಸಿ ತೋರಿಸೋದು ತನ್ನ ದಿವ್ಯ ಲೀಲೆಗಳು, ಈ ಹೇಳೋದು ಈ ಭಗವದ್ಗೀತೆ, ಈ ರೀತಿಯಲ್ಲಿ ತನ್ನ ದಿವ್ಯ ಸ್ಥಾನವನ್ನು ನಿರೂಪಿಸುವುದು ಭಗವಂತ. ಸೊ ಹೀಗೆ ನಾವು ಅರ್ಥ ಮಾಡ್ಕೊಳ್ಳೋದು. ತತ್ವವಾದಿಗಳು ಎಷ್ಟೋ ಜನ ಇರ್ತಾರೆ, ಜನ್ಮ ಜನ್ಮಾಂತರ ಊಹಾಪೋಹದಲ್ಲಿ ಇರ್ತಾರೆ. ಅದಿಲ್ಲಿ ನೇರವಾಗಿ ಕೃಷ್ಣನ ಬಂದು ವ್ಯಕ್ತವಾಗಿ ಅವನ ಲೀಲೆಗಳು ಮಾಡ್ತಾ ಈ ಮಾತುಗಳು ಹೇಳೋದ್ರಿಂದ ನಮಗೆ ಕೃಷ್ಣನ ಯಥಾರ್ಥ ವಿಷಯ, ದೇವರ ವಿಷಯ ಗೊತ್ತಾಗುತ್ತೆ. ದೇವಾದಿದೇವ, ಅವನ ಸ್ಥಾನ, ಅವನ ಇಲ್ಲಾಂದ್ರೆ ನಮಗೊಂದು ಏನಿರ್ಬೋದು, ಹೇಗಿರ್ಬೋದು, ನಾವೊಂದು ಇದ್ರಲ್ಲಿ ಭ್ರಾಂತಿಯಲ್ಲಿ ಇರ್ತೇವೆ. ಸೊ ಕೃಷ್ಣನೇ ಅವತರಿಸೋದು ಎಲ್ಲ ಈ ರೀತಿ ಊಹಾಪೋಹಗಳನ್ನು ನಾಶ ಮಾಡೋದು. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತದೇವಾವಗಚ್ಚತ್ವಂ ಮಮ ತೇಜೋ ಅಂಶ ಸಂಭವಂ. ಎಲ್ಲ ಶ್ರೀಮಂತವಾದ, ಸುಂದರವಾದ, ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡ ಬಂದಿದೆ ಎಂದು ತಿಳಿ. ಸೊ ಕೃಷ್ಣ ಹೇಳ್ತಾ ಇರೋದು ಎಲ್ಲ ನಾನು ಒಂದು ವಿಸ್ತರಣೆ ಅಂದ್ರೆ ಭಗವಂತನ ಮಹಾವಿಷ್ಣು ಒಂದು ವಿಸ್ತರಣೆ, ಅವರ ವಿಸ್ತರಣೆಯಾದ ಕ್ಷೀರದಕ್ಷಾಯಿ ವಿಷ್ಣು, ಆ ಪರಮಾತ್ಮ ಸ್ವರೂಪವಾಗಿ ಭೌತಿಕ ಸಂಪೂರ್ಣ ವಿಶ್ವ, ಎಲ್ಲ ಬ್ರಹ್ಮಾಂಡವು ವ್ಯಕ್ತವಾಗಿದೆ. ಸೊ ಕೃಷ್ಣ ಹೇಳ್ತಾ ಇರೋದು ಈ ರೀತಿ ಇಷ್ಟಿಷ್ಟು ದೊಡ್ಡದು ನಾನು ಎಷ್ಟು ಅಂತ ಹೇಳಿ ನನ್ನ ಬಗ್ಗೆ, ನನ್ನ ಒಂದು ಅಂಶದಿಂದ ನಾನು ಅದನ್ನ ಸೃಷ್ಟಿಸಿ, ಅದನ್ನ ಪೋಷಣೆ ಮಾಡಿ, ಅದನ್ನ ಲಯವನ್ನು ಮಾಡ್ತೇನೆ. ಸೊ ಅರ್ಜುನ ಎಷ್ಟು ಹೇಳಿ ನನ್ನ ಬಗ್ಗೆ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಸೊ ನಮ್ಮ ಪ್ರಯತ್ನ ಇದೆ ಕೃಷ್ಣನ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಕೃಷ್ಣನ ಜ್ಞಾನವನ್ನು ತಿಳಿದಷ್ಟು ನಾವು ಕೃಷ್ಣ ಭಕ್ತಿ ಮಾಡ್ಲಿಕ್ಕೆ ಸರಿ ಹೋಗುತ್ತೆ. ಕೃಷ್ಣ ಎಷ್ಟು ದೊಡ್ಡ ವ್ಯಕ್ತಿ, ನಾವು ಎಷ್ಟು ಕೃಷ್ಣನಿಗೆ ನಮಗೆ ಎಷ್ಟು ಆತ್ಮೀಯ ಸಂಬಂಧ ಇದೆ. ಸೊ ಈ ತಿಳಿತನವನ್ನ ಭಕ್ತಿ ಮಾಡೋದು ಮುಖ್ಯ. ಸೊ ಇದು ಎಲ್ಲ ಭಗವಂತನ ಕೊಡ್ತಾ ಇರೋದು ಈ ರೀತಿ ನಮಗೆ ಏನು ಸಂದೇಹವಿಲ್ಲದೆ ತನ್ನ ಅರಿವಾಗ್ಲಿ ಅನ್ನೋದಕ್ಕೆ ನಮಗೆ ಈ ರೀತಿ ಭಗವಂತನ ಹೇಳ್ತಾರೆ. ಸೊ ನಮ್ಮ ಪ್ರಯತ್ನ ಎಷ್ಟಾಗುತ್ತೆ ಅಷ್ಟು ಭಗವದ್ಗೀತೆ ಕೃಷ್ಣ ಹೇಳ್ತಾನೆ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ. ಮತ್ತೆ ಹೆಚ್ಚಾಗಿ ಕೃಷ್ಣ ಭಕ್ತಿ ಕಾರ್ಯಗಳು ತೊಡಗಬೇಕು. ಸೊ ಈ ಅಧ್ಯಾಯದಲ್ಲಿ 1ನೇ 7ನೇ ಶ್ಲೋಕದಲ್ಲಿ ಕೃಷ್ಣನು ಅರ್ಥ ಆಗೋದಿಲ್ಲ ಯಾರಿಗೂ ಅಂತ ಕೃಷ್ಣ ಹೇಳೋ ವಿಷಯಗಳು. ಮತ್ತೆ 8ರಿಂದ 11 4 ಶ್ಲೋಕಗಳಲ್ಲಿ ಚತುಶ್ಲೋಕಿ ಭಗವದ್ಗೀತಾ, ಗೀತೆಯ ಸಾರವನ್ನು ಕೃಷ್ಣ ಹೇಳೋದು. ಮತ್ತೆ 12ರಿಂದ 18 ಅರ್ಜುನನು ಹೇಗೆ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಂಡ್ರು, ಮತ್ತೆ ಕೃಷ್ಣನಿಗೆ ಮತ್ತೆ ಪ್ರಾರ್ಥಿಸೋದು, ಈ ಒಂದು ವಿಭೂತಿಗಳನ್ನು ಹೇಗೆ ಸರ್ವವ್ಯಾಪಕವಾಗಿ ಭಗವಂತನು ಈ ಭೌತಿಕ ಜಗತ್ತನ್ನು ನಿಯಂತ್ರಿಸುತ್ತಿದ್ದಾನೆ ಅದನ್ನ ತಿಳಿಯಬೇಕು. ಆ ರೀತಿಯಲ್ಲಿ ಭಗವಂತನು ಈ ಕೇಳೋದು. ಸೊ ಕೃಷ್ಣನು ಇದರ ವಿಭೂತಿಗಳಲ್ಲಿ ಹೇಳೋದು, ಎಲ್ಲ ದೇವತೆಗಳು ಯಾರು ದೊಡ್ಡ ಅದು ನನ್ನ ಶಕ್ತಿಯಿಂದನೇ ಅವರು ಬರಿರೋದು, ನಾನೇ ಅದಕ್ಕೆ ಕಾರಣ ಆಗಿ ಕೃಷ್ಣ ಹೇಳ್ತಾರೆ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ